ಆತ್ಮೀಯ ಬಂಧುಗಳೇ, ವೃತ್ತಾಕಾರದ ದೀಪ ನಾವು ಕೆಲವು ದೀಪಗಳಲ್ಲಿ ಕಾಣ್ತೇವೆ 5 ಅಥವಾ 7 ಎಸಳುಗಳು ಇರ್ತವೆ. ಇದು ವೃತ್ತಾಕಾರವಾಗಿದೆ, ಇಲ್ಲಿ ಎಸಳುಗಳಿಲ್ಲ, ಅರ್ಥಾತ್ ಇದು ಅತೀತವಾಗಿದೆ. ಎಷ್ಟೋ ಸಂಖ್ಯೆ ಬಂದರೂ ಕೂಡ ಅದನ್ನು ಆ ವೃತ್ತಾಕಾರದಲ್ಲಿ ಜೋಡಿಸಿಕೊಳ್ಳಬಹುದು. ಹಾಗೆ ಕಲಾಗಂಗೋತ್ರಿ ಅತೀತವಾಗಿ ಬೆಳೆಯಲಿ ಎನ್ನುವಂತಹ ಒಂದು ಶುಭ ಸಾಂದರ್ಭಿಕ ಮಾತಿನೊಂದಿಗೆ ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ಸುಮುಖ ಮಂಟಪದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಸುವರ್ಣ ಮಹೋತ್ಸವದ 6ನೆಯ ಸರಣಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕಲಾ ಕಾರ್ಯಕ್ರಮದೊಂದಿಗೆ ಸಂಸ್ಮರಣ ಕಾರ್ಯಕ್ರಮ ಮತ್ತು ಸುವರ್ಣ ಮಹೋತ್ಸವದ ಸಭಾ ಕಾರ್ಯಕ್ರಮ. ಇದೀಗ ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಇತಿವೃತ್ತಾಂತವನ್ನು ತಮ್ಮ ಮುಂದೆ ಇಡಲಿದ್ದಾರೆ ಶ್ರೀಯುತ ದಯಾನಂದ ಪಿಲಿಕೂರು, ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಕಾರ್ಯದರ್ಶಿಗಳು. ಕಲಾಗಂಗೋತ್ರಿ ನಡೆದು ಬಂದ ದಾರಿಯ ಬಗ್ಗೆ ಒಂದು ಸಣ್ಣ ವರದಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ 50 ವರ್ಷಗಳನ್ನು ಪೂರೈಸುತ್ತಾ ಇರುವ ವರ್ಷ ಇದು. 1973 ಆಗಸ್ಟ್ ತಿಂಗಳಲ್ಲಿ ಕೋಟೆಕಾರಲ್ಲಿ ಜನ್ಮ ತಾಳಿದಂತಹ ಈ ಸಂಸ್ಥೆಗೆ ಇದೇ 2023 ಆಗಸ್ಟ್ ತಿಂಗಳಿಗೆ 50 ವರ್ಷ ಪೂರೈಸುತ್ತದೆ. ಹಾಗಾಗಿ 50 ವರ್ಷದ ಆರಂಭದಿಂದ ಅಂತ್ಯದವರೆಗೆ 1 ವರ್ಷದ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸುವುದೆಂದು ನಾವು ತೀರ್ಮಾನಿಸಿದ್ದೇವೆ. ಹೆಚ್ಚಿನವರು ನಮ್ಮನ್ನು ಪ್ರಶ್ನಿಸಿದ್ದುಂಟು, ಹೇಗೆ ಕಾರ್ಯಕ್ರಮ ಅದ್ಧೂರಿ ಇದೆಯಾ, 100 ಸನ್ಮಾನ ಇದೆಯಾ, 50 ಇದೆಯಾ ಅಂತ ಕೇಳುತ್ತಾ ಇದ್ದೆ. ನಾವು ಬಹುಶಃ ಚಿಂತನೆ ಮಾಡಿದ್ದು ಒಂದು ಬೇರೆ ರೀತಿಯಾಗಿ ಸರಳವಾಗಿ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ 1 ವರ್ಷದ ಕಾರ್ಯಕ್ರಮವನ್ನು ಒಂದು 12 ಅಥವಾ 13 ಕಾರ್ಯಕ್ರಮಗಳ ಒಳಗೆ ಮುಗಿಸೋಣ ಎಂಬ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ಸರಣಿಯ ಲೆಕ್ಕದಲ್ಲಿ ಇವತ್ತು 6ನೇ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕಲಾಗಂಗೋತ್ರಿಯು 1973ರಂದು ಕೋಟೆಕಾರಿನ ಶೃಂಗೇರಿ ಮಠದಲ್ಲಿ ಕೆಲವು ಮಹನೀಯರು, ಯಕ್ಷಗಾನದ ಪ್ರೋತ್ಸಾಹಕರು, ಚಿಂತಕರು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಆರಂಭಗೊಂಡಿತು. ಅಲ್ಲಿ ಆರಂಭಗೊಂಡಂತಹ ನಾಟ್ಯ ತರಗತಿ ಕೆಲವು ವರ್ಷ ಶೃಂಗೇರಿಯ ಮುಂದುವರಿಯುತ್ತಾ ಮತ್ತೆ ಕೋಟೆಕಾರು ನೆಲ್ಲಿಸ್ಥಳ ಕಾಳಿಕಾಂಬ ದೇವಸ್ಥಾನದಲ್ಲಿ ಒಂದಷ್ಟು ವರ್ಷಗಳ ಕಾಲ ಮತ್ತೆ ಮಕ್ಕಳಿಗೆ, ಕೆಲವು ಹಿರಿಯರಿಗೆ ನಾಟ್ಯ ತರಬೇತಿಯನ್ನು ನಡೆಸುತ್ತಾ ಕೆಲವು ಪ್ರದರ್ಶನಗಳನ್ನು ನೀಡುತ್ತಾ ಮತ್ತೆ ಸಂಸ್ಥೆ ಮುಂದುವರಿಯುತ್ತಾ ಕೋಟೆಕಾರಿನಿಂದ ಮತ್ತೆ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂತು. ಅಲ್ಲಿ ಸುಮಾರು ವರ್ಷ ಮತ್ತೆ ಮಕ್ಕಳಿಗೆ, ಹಿರಿಯರಿಗೆ ಹೀಗೆ ನಾಟ್ಯ ತರಬೇತಿಯನ್ನು ನಡೆಸುತ್ತಾ ಜೊತೆಗೆ ಮಕ್ಕಳಿಂದಲೂ ಹಿರಿಯರಿಂದಲೂ ಪ್ರದರ್ಶನವನ್ನು ನೀಡುವುದರ ಜೊತೆಗೆ ವಿಶೇಷವಾದ ಕಾರ್ಯಕ್ರಮವನ್ನು ಏನಾದರೂ ಹಮ್ಮಿಕೊಳ್ಳಬೇಕೆಂಬ ಉದ್ದೇಶದಿಂದ ಬಹುಶಃ ಯಕ್ಷಗಾನದಲ್ಲೇ ಪ್ರಥಮ ಬಾರಿಗೆ ಬಣ್ಣಬಾರಿಕೆಯ ಕಮ್ಮಟವನ್ನು ಕಲಾಗಂಗೋತ್ರಿ ಹಿರಿಯರ ಮೇಳದ ಕಲಾವಿದರ ಹಾಗೂ ಹಿರಿಯ ಕಲಾವಿದರ ಹಾಗೂ ಪ್ರೋತ್ಸಾಹಕರ ಎಲ್ಲರ ನೆರವಿನಿಂದ ಯಕ್ಷಗಾನದಲ್ಲಿ ಒಂದು ಬಣ್ಣಗಾರಿಕೆಯ ಕಮ್ಮಟವನ್ನು ಆರಂಭಿಸಿತು. ಯಕ್ಷಗಾನದಲ್ಲಿ ಮುಖವರ್ಣಿಕೆಗಳು ಹೇಗಿರಬೇಕು, ಯಾವ ಪಾತ್ರಕ್ಕೆ ಯಾವ ರೀತಿ ಇರಬೇಕು ಎಂಬ ಚಿಂತನೆಯೊಂದಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಕಮ್ಮಟವನ್ನು ಆಯೋಜಿಸಿತು. ಅದು ಬಹಳ ಯಶಸ್ವಿಯನ್ನು ಕಂಡಿತು. ಮುಂದಿನ ಪ್ರದರ್ಶನಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಪ್ರದರ್ಶನಗಳು ಬಹಳಷ್ಟು ಯಶಸ್ವಿಯನ್ನು ಗಳಿಸಿದವು. ಆನಂತರ ಬರೀ ಪ್ರದರ್ಶನವನ್ನೇ ಸಂಘ ಸಂಸ್ಥೆಗಳು ಮಾಡುವುದಲ್ಲ, ಬದಲಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬ ಉದ್ದೇಶದಿಂದ ವಿಚಾರಗೋಷ್ಠಿಗಳು, ವಿಚಾರ ಸಂಕಿರಣಗಳು, ತಾಳಮದ್ದಳೆಗಳ ಬಗ್ಗೆ ಚರ್ಚೆ, ಯಕ್ಷಗಾನ ಪ್ರದರ್ಶನಗಳ ಬಗ್ಗೆ ಚರ್ಚೆ, ಈ ರೀತಿಯಾಗಿ ಕಾರ್ಯಕ್ರಮಗಳು ಮುಂದುವರಿಯುತ್ತಾ ಹೋಯಿತು. ಮತ್ತೆ ಕೆಲವು ವರ್ಷ ಕೋಟೆಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಾಗಂಗೋತ್ರಿಯು ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸುತ್ತಾ ಅಲ್ಲಿಯೂ ನಾಟ್ಯ ತರಬೇತಿಯನ್ನು ಮಾಡುತ್ತಾ ಕಲಾಗಂಗೋತ್ರಿಯು ಮುಂದುವರಿಯುತ್ತಾ ಬಂತು. ಹಾಗಿರುವಾಗ ಮತ್ತೆ ಒಂದು ಚಿಂತನೆ ಬಂತು, ಅಲ್ಲಿ ಇಲ್ಲಿ ಹೋಗಿ ಯಕ್ಷಗಾನ ಸಂಸ್ಥೆಯನ್ನು ಬೆಳೆಸುವುದಕ್ಕಿಂತ ಒಂದು ಕಡೆ ಒಂದು ಜಾಗವನ್ನು ಏನಾದರೂ ತಗೊಂಡು ಒಂದು ಸಂಸ್ಥೆಯನ್ನು ಗಟ್ಟಿಯಾಗಿ ನಿಲ್ಲಿಸಿ ಸ್ವಂತ ಕಟ್ಟಡವನ್ನು ಹೊಂದಬೇಕೆಂಬ ಒಂದು ಮಹದಾಸೆ ಆಯಿತು. ಕೆಲವು ಊರಿನ ಮಹನೀಯರ ದಾರಿಗಳ ಸಹಕಾರದಿಂದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಈಗಿರುವಂಥ ಸೋಮೇಶ್ವರ ಉಚ್ಚಿಲ ಶ್ರೀಯುತ ಉಚ್ಚಿಲತ್ತಾಯ ದಿವಂಗತ ಪದ್ಮನಾಭ ತಂತ್ರಿಯವರ ಸ್ಥಳದಲ್ಲಿ ಅವರ ಒಂದು ದಾನ ರೂಪದಲ್ಲಿ ಅಲ್ಲಿ ಸಂಘವನ್ನು ಊರವರ ಮಹನೀಯರ ಎಲ್ಲರ ಪ್ರೋತ್ಸಾಹದಿಂದ ಒಂದು ಹಂಚಿನ ಕಟ್ಟಡ ಆರಂಭಗೊಂಡಿತು. ಅಲ್ಲಿಂದ ಸುಮಾರು ಸ್ವಂತ ಕಟ್ಟಡದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಕಲಾಗಂಗೋತ್ರಿ ಮುಂದುವರಿಸುತ್ತಾ ಬಂತು. ಯಕ್ಷಗಾನ ಪ್ರದರ್ಶನ ಜೊತೆಗೆ ಕಮ್ಮಟಗಳು, ವಿಚಾರಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಹೀಗೆ ಕಾರ್ಯಕ್ರಮ ಮುಂದುವರಿಯುತ್ತಾ ಬಂತು. ಮತ್ತು ಕಲಾಗಂಗೋತ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕೆಂಬ ಉದ್ದೇಶ ಬಂತು. ಆದರೆ ಮಕ್ಕಳ ಕೊರತೆ, ಸದಸ್ಯರ ಕೊರತೆ ಎದುರಾಯಿತು. ಮತ್ತೆ ಶಾಲೆಗಳಲ್ಲಿ ಹೋಗಿ
ಕಲಗಂಗೋತ್ರಿಯ ಪರವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಕಲಗಂಗೋತ್ರಿಗೆ ಸೇರಿದ ಮಕ್ಕಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಯಾರಲ್ಲೂ ಯಾವುದೇ ರೀತಿಯ ಫೀಸನ್ನು ತಗೊಳ್ಳದೆ ಕಲಗಂಗೋತ್ರಿಯ ಸದಸ್ಯರೇ ಕೆಲವು ಶಾಲೆಗಳಲ್ಲಿ ಹೋಗಿ ಮಕ್ಕಳಿಗೆ ನಾಟ್ಯ ತರಬೇತಿಯನ್ನು ಕಲಿಸುವುದರ ಮೂಲಕ ಕೆಲವು ಮಕ್ಕಳು ಕಲಾವಿದರಾಗಿರುತ್ತಾರೆ, ಕೆಲವರು ಸಂಘದ ಸದಸ್ಯರಾಗಿ ಉಳಿದಿರುತ್ತಾರೆ, ಇನ್ನು ಕೆಲವರು ಉದ್ಯೋಗ ನಿಮಿತ್ತ ಪರವರಿಗೆ ಹೋದಾಗ ಸಂಘವನ್ನು ಬಿಡುವುದು ಅವರಿಗೆ ಅಗತ್ಯವಾಯಿತು. ಹಾಗಾಗಿ ಕಾರ್ಯಕ್ರಮಗಳು ನಿಲ್ಲದೆ ಮತ್ತು ಮುಂದುವರಿಯುತ್ತಾ ಹೋಯಿತು. ಯಕ್ಷಗಾನದ ವಿಮರ್ಶಕರ, ಯಕ್ಷಗಾನದ ಚಿಂತಕರ, ಯಕ್ಷಗಾನದ ಪ್ರೋತ್ಸಾಹಕರ ಸಹಕಾರದಿಂದ ಬಹುಶಃ ಕಲಾಗಂಗೋತ್ರಿ ಊರಲ್ಲೆಲ್ಲ ದಕ್ಷಿಣ ಕನ್ನಡ ಅಲ್ಲ, ದೇಶ ವಿದೇಶಗಳಿಗೂ ಸ್ವಲ್ಪ ಹೆಸರನ್ನು ಪಡೆಯುವಂತಾಯಿತು. ಈ ಸಮಯದಲ್ಲಿ ಕಲಾಗಂಗೋತ್ರಿಗೆ ಒಬ್ಬರು ವಿಶೇಷವಾಗಿ ಸೇರಿಕೊಂಡವರು ಸೂಮಿಯೋ ಮೊರಿಜಿರಿ ಅಂತೇಳಿ. ಏನೋ ಕಾಕತಾಳೀಯ ಎಂಬಂತೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾರ್ಯವು ಆ ಸಮಯದಲ್ಲಿ ನಡೆಯಿತು. ಇದ್ದಂಥ ಸ್ವಂತ ಕಟ್ಟಡ ರಾಷ್ಟ್ರೀಯ ಹೆದ್ದಾರಿಗೆ ಅಗಲೀಕರಣವಾಗುವ ಸಂದರ್ಭದಲ್ಲಿ ಅದನ್ನು ಕೆಡಹುವಂಥ ಒಂದು ಸಂದರ್ಭ ಬಂತು. ಮುಂದೆ ಏನು ಎಂಬ ಚಿಂತೆ ಕಲಾಗಂಗೋತ್ರಿಯ ಎಲ್ಲ ಸದಸ್ಯರ ಹಾಗೂ ಹಿತಚಿಂತಕರ ಒಂದು ಪ್ರಶ್ನೆಯಾಗಿ ಉಳಿಯಿತು. ಆ ಸಂದರ್ಭದಲ್ಲಿ ಅದೇ ಕಲಾಗಂಗೋತ್ರಿಯ ಸ್ವಂತ ಕಟ್ಟಡವನ್ನು ಹೊಂದಿದ್ದ ಭಾಗದಲ್ಲಿ ಸ್ವಲ್ಪ ಹಿಂಭಾಗಕ್ಕೆ ಹೋಗಿ ಒಂದು ಸ್ವಂತ ಕಟ್ಟಡವನ್ನು ರಚಿಸುವಲ್ಲಿ ಶಕ್ತವಾಯಿತು. ಇಲ್ಲಿ ನೆರವಾಗಿ ನಿಂತವರು ಜಪಾನಿನವರು ಶ್ರೀಯುತ ಸೂಮಿಯೋ ಮೊರಿಜಿರಿ ಅಂತೇಳಿ. ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯದಲ್ಲಿ ಜಾನಪದ ವಿದ್ವಾಂಸರಾಗಿ ವಿಶೇಷವಾಗಿ ಯಕ್ಷಗಾನದ ಮೇಲೆ ಆಸಕ್ತಿ ಇದ್ದು ಅದರ ಬಗ್ಗೆಯೇ ಒಂದು ಅಧ್ಯಯನಕ್ಕಾಗಿ ಬಂದವರು. ಸುಮಾರು ವರ್ಷಗಳ ಕಾಲ ಕೋನಜಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಕಲಾಗಂಗೋತ್ರಿಯ ಜೊತೆ ವಿಶೇಷವಾದ ಒಂದು ನಂಟು ಬೆರೆಯಿತು. ಕಲಾಗಂಗೋತ್ರಿಗೆ ಒಬ್ಬರು ಹಿರಿಯ ಮಾರ್ಗದರ್ಶಕರಾಗಿ, ಹಿರಿಯ ಸದಸ್ಯರಾಗಿ, ಕಲಾಗಂಗೋತ್ರಿಗೆ ಮಾತ್ರವಲ್ಲದೆ ಇಡೀ ಊರಿಗೆ ಪರಿಚಿತರಾಗಿ ನೆಚ್ಚಿನವರಾಗಿ ಹೋದರು. ಹಾಗಾಗಿ ಆ ಸಂದರ್ಭದಲ್ಲಿ ಕಟ್ಟಡಕ್ಕೆ ಸ್ವಂತ ಜಾಗ ತಗೊಳ್ಬೇಕಿದ್ರೆ ಕಲಾಗಂಗೋತ್ರಿಯಲ್ಲಿ ಆರ್ಥಿಕತೆಯಲ್ಲಿ ಅಷ್ಟು ಭದ್ರತೆ ಇರಲಿಲ್ಲ. ಆ ಸಮಯದಲ್ಲಿ ಮುಂದೆ ಬಂದು ಸಂಘಕ್ಕೆ ಸಹಕಾರವನ್ನಿತ್ತವರು ಸೂಮಿಯೋ ಮೊರಿಜಿರಿ. ಈಗ ಯೂನಿವರ್ಸಿಟಿಯಲ್ಲಿ ಇಲ್ಲವರು, ಮತ್ತೆ ಜಪಾನಿಗೆ ತೆರಳಿದ್ದಾರೆ. ಆದರೂ ನಮ್ಮೊಂದಿಗೆ ಈಗಲೂ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಈ ಹೊತ್ತಿನಲ್ಲಿ ನಾವು ನೆನೆಯುವುದು ಬಹಳ ಮುಖ್ಯವೆನಿಸುತ್ತದೆ. ಅವರೊಂದು ದೊಡ್ಡ ಮೊತ್ತದ ನೆರವಿನೊಂದಿಗೆ ಕಲಾಗಂಗೋತ್ರಿಯು ಸ್ವಂತ ಜಾಗವನ್ನು ಖರೀದಿ ಮಾಡಿತು. ಅಲ್ಲಿ ಒಂದು ಸ್ವಂತ ಕಟ್ಟಡವನ್ನು ರಚಿಸಿತು. ಬಹುಶಃ ಈಗ ಎಲ್ಲರೂ ಕಾಣಬಹುದು, ಮಂಗಳೂರಿಗೆ ಹೋಗುವಾಗ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಚಂದವಾದ ಕಟ್ಟಡ ಎದ್ದು ನಿಂತಿದೆ. ಮತ್ತೆ ಕಲಾಗಂಗೋತ್ರಿಯ ಮೇಲಿನ ಅಂತಸ್ತಿಗೆ ಒಂದು ಹೊದಿಕೆಯನ್ನು ಮಾಡಿ ಅದರಲ್ಲಿ ಒಂದು ತರಗತಿ ಹಾಗೆ ಮಾಡಿ ಈಗ ಅಲ್ಲಿ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದಾರೆ. ಅದಕ್ಕೆ ಸೂಮಿಯೋ ಮೊರಿಜಿರಿ ಎಂಬ ಹೆಸರನ್ನಿಟ್ಟು ಅವರ ಹೆಸರಲ್ಲಿ ಆ ಸಭಾಂಗಣ ಈಗ ನಡೆಯುತ್ತಾ ಇದೆ. ನೋಡುಗರಿಗೆ ಬಹಳ ಸುಂದರವಾಗಿ ಕಾಣುವಂಥ ಒಂದು ಕಟ್ಟಡ. ಅವರ ಹೆಸರಂತೂ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಕಾಣುತ್ತಾ ಇದೆ. ಇದರ ಜೊತೆಗೆ ಈಗಲೂ ಪ್ರದರ್ಶನಗಳನ್ನು ನೀಡುತ್ತಾ ಶಾಲೆಗಳಿಗೆ ಹೋಗಿ ಮಕ್ಕಳಿಂದ ನಾಟ್ಯ ತರಬೇತಿಗಳನ್ನು ನೀಡಿ ಅವರಿಂದ ಪ್ರದರ್ಶನವನ್ನು ಮಾಡುತ್ತಾ ಕಲಾಗಂಗೋತ್ರಿ ನಡೆಯುತ್ತಾ ಬಂದಿದೆ. ಜೊತೆಗೆ ಹಲವಾರು ಪ್ರಶಸ್ತಿಗಳು ಕಲಾಗಂಗೋತ್ರಿಗೆ ಬಂದಿದೆ. ವಿಶೇಷವಾಗಿ ಒಂದು ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾನಿಲ್ಲಿ ಉಲ್ಲೇಖಿಸುತ್ತೇನೆ. ಪೇಜಾವರ ಮಠದ ಪೇಜಾವರ ಶ್ರೀ ಪ್ರಶಸ್ತಿಯು ಕಲಾಗಂಗೋತ್ರಿಗೆ ಸಂದಿರುವುದು ಕಲಾಗಂಗೋತ್ರಿಯ ಒಂದು ಹೆಮ್ಮೆಯ ವಿಚಾರ. ಕಲಾಗಂಗೋತ್ರಿಯ ಪ್ರದರ್ಶನಗಳಾಗಲಿ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ವಿಶೇಷತೆಯನ್ನು ಪಡೆದಿದೆ, ಹೆಚ್ಚಿನವರಿಗೆ ಗೊತ್ತಿದೆ. ಹಾಗಂತ ಕಲಾಗಂಗೋತ್ರಿಯ ಕಾರ್ಯಕ್ರಮಕ್ಕೆ ಆದಲ್ಲೆಲ್ಲ ಹೆಚ್ಚಿನ ಪ್ರೋತ್ಸಾಹವೂ ಸಿಗುತ್ತದೆ, ಕಾರ್ಯಕ್ರಮಕ್ಕೆ ಒಂದಷ್ಟು ಪ್ರಾಯೋಜಕತ್ವವೂ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 50ನೇ ವರ್ಷವನ್ನು ಈ ರೀತಿಯಾಗಿ ನಡೆಸುವುದನ್ನು ಚಿಂತಿಸುವುದರ ಜೊತೆಗೆ ನಮ್ಮ ಸಂಘದ ಒಬ್ಬ ಹಿರಿಯ ಕಲಾವಿದ ಮತ್ತು ಹಿರಿಯ ಸದಸ್ಯ ಕೃಷ್ಣಪ್ಪ ಕಿನ್ಯ ಇವರ ನೇತೃತ್ವದಲ್ಲಿ ಇವತ್ತು ಕಲಾಗಂಗೋತ್ರಿಯ ಸುವರ್ಣ ಮಹೋತ್ಸವದ 6ನೇ ಸರಣಿ ಕಾರ್ಯಕ್ರಮವನ್ನು ಸುಮುಖ ಮಂಟಪ ಇಲ್ಲಿ ರಕ್ತೇಶ್ವರಿ ಟ್ರಸ್ಟ್ ಮತ್ತು ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘ ಇವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ವಂದಿಸುತ್ತಾ ಇನ್ನೆರಡು ಮಾತುಗಳನ್ನು ಮುಂದಿಸ್ತೇನೆ. ವಂದನೆಗಳು. ಕಲಾಗಂಗೋತ್ರಿ ನಡೆದು ಬಂದ ದಾರಿಯನ್ನು ಪ್ರಸ್ತಾವನೆಯ ಮಾತುಗಳ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಕಾರ್ಯದರ್ಶಿ ಶ್ರೀಯುತ ದಯಾನಂದ ಪಿಲಿಕೂರು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಹಿರಿಯ ಸದಸ್ಯ ಶ್ರೀಯುತ ಕೃಷ್ಣಪ್ಪ ಕಿನ್ಯ. ಶ್ರೀ ಮಹಾಗಣಪತಿಯೇ ನಮಃ. ಹಾಗೆ ನಮ್ಮ ಕ್ಷೇತ್ರದ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ಹಾಗೆ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ರಕ್ತೇಶ್ವರಿ ಅಮ್ಮ, ಹರಿವಾರ ದೈವಗಳು, ಹಾಗೆ ಊರಿನ ಎಲ್ಲ ದೇವರುಗಳನ್ನು ವಂದಿಸುತ್ತಾ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ಆದ್ಯ ಕರ್ತವ್ಯ. ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಗಂಗಾಪುರ ದೇವಿಪುರ ಈ ಸುಮುಖ ಮಂಟಪದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ
ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ ಇದು. ಇದಕ್ಕೆ ಬಂದಂಥ ನಮ್ಮ ಇಂದಿನ ಈ ಸಭೆಗೆ ಬಂದಂಥ ಮುಖ್ಯವಾಗಿ ನಮಗಿಂದು ದೀಪ ಪ್ರಜ್ವಲನೆ ಮಾಡಿದವರು ಶ್ರೀಮತಿ ವೀಣಾ ಮಂಜುನಾಥ್ ಭಟ್. ಇವರ ಬಗ್ಗೆ ನಾವು ವಿವರವನ್ನು ಕೊಡಬೇಕಂತ ಇಲ್ಲ, ಯಾಕಂದರೆ ಎಲ್ಲರಿಗೂ ತಿಳಿದ ವಿಷಯ. ಹಾಗಾಗಿ ನಮಗೆ ಈ ಕಾರ್ಯಕ್ರಮ ಮಾಡೋದಿದ್ದರೆ ಇಲ್ಲಿ ಚಹಾದ ವ್ಯವಸ್ಥೆ, ಮೈಕ್ ಲೈಟ್, ಸ್ಟೇಜ್, ಊಟದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತೇಳಿ ಅವರು ಒಪ್ಪಿದ್ದಾರೆ. ಅವರಿಗೆ ನಮ್ಮ ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘ ಹಾಗೆ ಕಲಾಗಂಗೋತ್ರಿ ಯಕ್ಷಗಾನಾಧ್ಯ ಕೇಂದ್ರ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ದುರ್ಗೇಶ್ ಭಟ್, ಪ್ರತಿಭಾ ಡಿ ಭಟ್ ಬಂದು ಅವರನ್ನು ಗೌರವಿಸಬೇಕು. ಶಾಲು, ವೀಳ್ಯ ಅಡಿಕೆ, ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದುರ್ಗೇಶ್ ಭಟ್, ಪ್ರತಿಭಾ ಡಿ ಭಟ್ ಅವರಿಗೆ ಧನ್ಯವಾದಗಳು. ಹಾಗೆ ಇಂದು ನಮ್ಮ ಸಭೆಯ ಮುಖ್ಯ ಅಂಗ ಸಭಾಧ್ಯಕ್ಷತೆ ವಹಿಸುವವರದು ಶ್ರೀ ಟಿ ರಾಮಯ್ಯ ಕಿಲ್ಲೆ ಮೇಗಿನ ಪಂಜಾಳಗುತ್ತು, ಗೌರವಾಧ್ಯಕ್ಷರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರೇಡ್ ದುರ್ಗಾಪರ ಕಿನ್ಯ. ಇವರ ಬಗ್ಗೆ ಅಷ್ಟೇ ನಾವು ಹೇಳಬೇಕಂತಲ್ಲ, ಯಾಕಂದ್ರೆ ನಮ್ಮ ಯಕ್ಷಗಾನ ಸಂಘ ಬೆಳೆದು ಸುಮಾರು 53 ವರ್ಷಗಳಿಂದ ಕೆಲವು ಕಾರ್ಯಗಳನ್ನು ನಡೆಸುತ್ತಾ ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ದಾಖಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಈ ಸಂಸ್ಥೆ, ಇದರ ಗೌರವಾಧ್ಯಕ್ಷರು ಶ್ರೀ ಟಿ ರಾಮಯ್ಯ ಕಿಲ್ಲೆ. ಇವರು ಮಾಜಿ ಮಂಡಲ ಪಂಚಾಯತ್ ಇರುವಾಗ ಆಗಿನ ಸದಸ್ಯರು ಹೌದು, ನಮ್ಮ ಸಂಘದ ಗೌರವಾಧ್ಯಕ್ಷರು ಹೌದು, ಧಾರ್ಮಿಕ ಮುಂದಾಳು ಹೌದು, ಸಾಮಾಜಿಕ ಕಾರ್ಯಕರ್ತರು ಹೌದು, ಕೊಡುಗೈ ದಾನಿಗಳು ಆಗಿದ್ದಾರೆ. ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಬಾಬೂಜಿ ಕೊಟ್ಟಗಾರ್ ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದೆ ಪ್ರಸ್ತಾವನಾ ಭಾಷಣ, ಅದು ನಮ್ಮ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಬರಬೇಕಿತ್ತು. ಕಾರಣಾಂತರದಿಂದ ಅವರಿಗೆ ಬೆಂಗಳೂರು ಕಾರ್ಯನಿಮಿತ್ತ ಅರ್ಜೆಂಟ್ ಹೋಗಬೇಕಿದ್ದ ಕಾರಣ ನಮ್ಮ ದಯಾನಂದ ಪಿಲಿಕೂರು ಇವರು ಕೂಡ ಹಾಗೆ ನಮ್ಮ ಸಹ ಕಲಾವಿದರು ಮತ್ತು ನಾಟ್ಯ, ನಾಟಕ, ಯಕ್ಷಗಾನ ಎಲ್ಲ ರಂಗದಲ್ಲೂ ಮಿಂಚುತ್ತಿರುವಂಥ ಒಬ್ಬ ಯುವಕ. ಇವರನ್ನು ನಾನು ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಆನಂದ ಕನಕಮಗಿರಿ ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇಂದಿನ ಮುಖ್ಯ ಕಾರ್ಯಕ್ರಮ ಅಂದರೆ ಪ್ರಥಮ ತಾಳಮದ್ದಲೆ, ಆಮೇಲೆ ಸಂಸ್ಮರಣ ಭಾಷಣ, ಸಂಸ್ಮರಣೆ ಇಬ್ಬರದು. ಒಂದು ನಿವೃತ್ತ ಮುಖ್ಯ ಶಿಕ್ಷಕರಾಗಿರತಕ್ಕಂತಹ ಮಂಜುನಾಥ್ ಭಟ್ ಅವರ ತೀರ್ಥರೂಪರಾದಂತಹ ಶ್ರೀ ಟಿ ಸುಬ್ರಾಯ ಭಟ್ ಇವರು, ಹಾಗೆ ನನ್ನ ತಂದೆಯವರು ಅಂದರೆ ಮಲ್ಲರದೇವದ ಪಾತ್ರಿ ಅವರು. ಹಾಗೆ ನಮ್ಮ ಯಕ್ಷಗಾನ ಸಂಘ ಸ್ಥಾಪನೆಯಲ್ಲಿ ತುಂಬ ಶ್ರಮವಹಿಸಿ ಇಂದಿನವರೆಗೆ ಆ ಹೆಸರನ್ನು ಇಳಿಸುವಂಥ ಕಾರ್ಯಕ್ರಮ ಮಾಡಿದವರು ದಿವಂಗತ ಮಹಿಂದ ಪೂಜಾರಿ, ಹಾಗೆ ದಂಪತಿ ಸೀತು ಪೂಜಾರಿ. ಇವರಿಗೂ ಇವರ ಸಂಸ್ಮರಣ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಸದಾಶಿವ ಆಳ್ವ ದೇವಿಪುರ. ಇವರು ಆಗಲೇ ವೇದಿಕೆ ಬರಬೇಕಿತ್ತು, ಕರೆದಿದ್ದೇವೆ, ವೇದಿಕೆ ಬರಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಐತಪ್ ಶೆಟ್ಟಿ ಅವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ರೋಹಿತ್ ಉಚ್ಚಿಲ್ ಇವರು 10ನೇ ತರಗತಿವರೆಗೆ ನಾವು ಒಂದೇ ಬೆಜ್ಜಲ್ಲಿ ಒಟ್ಟಿಗೆ ಕಲಿತವರು. ಆಮೇಲೆ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು, ಶಿಕ್ಷಕರಾದರು, CRP ಆದರು, ಬೇರೆ ಬೇರೆ ಹುದ್ದೆಯಲ್ಲಿ ವಿದ್ಯಾಲಯಕ್ಕೆ ಅಲಂಕರಿಸಿ ಹೆಸರು ಪಡೆದಂಥವರು ವ್ಯಕ್ತಿ. ಈಗ ಅದೇ ನಾವು ಕಲಿತಂಥ ಶಾಲೆಯಲ್ಲಿ ಸಂಚಾಲಕರಾಗಿ, ಅಂದರೆ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ ಸೋಮೇಶ್ವರ ಉಚ್ಚಿಲ್ ಇದರ ಸಂಚಾಲಕರಾಗಿದ್ದಾರೆ. ಅವರನ್ನು ನಾನು ಹೇಳಿದ ಕೂಡಲೇ ನಮ್ಮ ಈ ಸಭೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ತಿಮ್ಮಪ್ಪಾಚಾರ್ಯ ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರವರು ಶ್ರೀ ಬಾಬು ಶಾಸ್ತ್ರ ಕಿನ್ಯ ಅಧ್ಯಕ್ಷರು, ಶ್ರೀ ಮಲರಾಯ ದುಮಾವತಿ ಭಟ್ಟದೇವಿಗಳ ಚಾರಿಟೇಬಲ್ ಟ್ರಸ್ಟ್ ಭಂಡಾರ ಮನೆ ಬೆಳನಿಗೆ ಕಿನ್ಯ. ಇವರ ಬಗ್ಗೆ ನಾನು ಹೇಳಬೇಕೆಂದಿಲ್ಲ, ಯಾಕಂದರೆ ಧಾರ್ಮಿಕ ವಿಷಯದಲ್ಲಿ ತುಂಬ ಅನುಭವವನ್ನು ಪಡೆದು ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಮ ಕನಕೋಗಿರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಅತಿಥಿಗಳು ನಮ್ಮ ಆತ್ಮೀಯರು ಶ್ರೀ ಸತೀಶ್ ಅಡಪ ಸಂಕಬೇಲು ಹೊಸಂಗಡಿ. ಇವರು ನೋಡಿದರೆ ಸಣ್ಣದಾಗಿ ಕಾಣ್ತಾರೆ ನಮಗೆ, ಆದರೆ ಅವರು ಮಾಡಿದಂಥ ಕೆಲಸಗಳು ತುಂಬ ದೊಡ್ಡದುಂಟು. ನೋಡಿ, ಕಳೆದ 32 ವರ್ಷಗಳಿಂದ ಆಷಾಢ ಮಾಸ ಅಂದರೆ ಆಟಿ ತಿಂಗಳಲ್ಲಿ ಪ್ರತಿ ವಾರ ತಿಂಗಳಲ್ಲಿ 4 ಅಥವಾ 5 ತಾಳಮದ್ದಲ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆ ಸಂಯೋಜಿಸಿ ಈ 32 ವರ್ಷ ಮಾಡೋದಷ್ಟು ಸುಲಭ ಅಲ್ಲ. ಅದು ಅಷ್ಟು ಸಾಧನೆ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಂಘಟನೆ ಕೂಡ ಅವ್ರದ್ದು ಹಾಗೆ. ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಸಣ್ಣ ಕಲಾವಿದರನ್ನಲ್ಲ, ಘಟಾನುಘಟಿ ಕಲಾವಿದರನ್ನು ಕರೆದು ಅದೆಷ್ಟೋ ಕಾರ್ಯಕ್ರಮವನ್ನು ಮಾಡಿದ್ದವರಿದ್ದಾರೆ. ನಾನು ಅವರೊಟ್ಟಿಗೆ ವೇಷ ಮಾಡಿದ್ದೇನೆ. ಹಾಗೆ ಉತ್ತಮ ಸಂಘಟಕರು ಮತ್ತು ಹಿರಿಯ ಯಕ್ಷಗಾನ ಕಲಾವಿದರು, ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಜೇಂದ್ರ ಶೆಟ್ಟಿ ತಟ್ಟಾಜೆ ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ನಮಗೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಟ್ಟಂಥ ರಕ್ತೇಶ್ವರಿ ಸೇವಾ ಟ್ರಸ್ಟ್, ಹಾಗೆ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ, ಅವರನ್ನೆಲ್ಲ ಅವರ ಪದಾಧಿಕಾರಿಗಳು, ಸದಸ್ಯರು, ಬಂದಂಥ ಎಲ್ಲ ಸದಸ್ಯರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪರ ಊರಿಂದ ಬಂದಂಥ ಎಲ್ಲ ಸಹೃದಯ ಬಂಧುಗಳನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ನಿಲ್ಲಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇವರನ್ನು ಸ್ವಾಗತಿಸುತ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ 3 ಮಂದಿ ಹಿರಿಯ ಚೇತನವನ್ನು, ಕೀರ್ತಿಶೇಷರನ್ನು ಸ್ಮರಿಸುವಂತಹ ಸಂಸ್ಮರಣಾ ಕಾರ್ಯಕ್ರಮ. ಸಂಸ್ಮರಣೆಯ ಮಾತುಗಳನ್ನು ನಮ್ಮನ್ನು ಆಡಬೇಕಾಗಿ ಶ್ರೀಯುತ ಸದಾಶಿವ ಆಳ್ವ ದೇವಿಪುರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ಪ್ರೀತಿಯ ಕಲಾಭಿಮಾನಿ ಬಂಧುಗಳೇ, ಇವತ್ತು ಒಂದು ರೀತಿಯಲ್ಲಿ ಒಂದು ತ್ರಿವೇಣಿ ಸಂಗಮದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಸುಮುಖ ಮಂಟಪದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ, ರಕ್ತೇಶ್ವರಿ ಸೇವಾ ಟ್ರಸ್ಟ್, ಅದೇ ರೀತಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ
ಯಕ್ಷಗಾನ ಯುವಕ ಮಂಡಲ ಕಿನ್ಯ. ಈ ಮೂರು ಸಂಸ್ಥೆಗಳ ಒಂದು ಸಂಯೋಗ ಇಲ್ಲಿ ಇದೆ. ಬಹಳ ಸಂತೋಷ ಏನು ಅಂತ ಕೇಳಿದರೆ, ಒಂದು ಸಂಸ್ಥೆ ಅದು ಬೆಳೆದು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕು ಅಂತ ಇದ್ದರೆ ಅದು ಬೆಳೆದು ಬಂದಂತಹ ದಾರಿ ಎನ್ನುವುದು ಅಷ್ಟು ಸುಲಭ ಸಾಧ್ಯ ಆಗಿರುವುದಿಲ್ಲ. ಕವಿಯೊಬ್ಬ ಹೇಳಿದ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವ ಹಾಗೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಅಂತ. ನದಿ ಅಂತ ಹೇಳಿದರೆ ಜೀವನ ಅಂತ, ಜೀವನ ಅಂತ ಹೇಳಿದರೆ ನದಿಗೂ ಹೆಸರುಂಟು. ಒಂದು ಸಂಸ್ಥೆ ತಾನು ಬೆಳೆದು ಯಾವ ಉದ್ದೇಶಕ್ಕಾಗಿ ಅದು ಸ್ಥಾಪಿಸಲ್ಪಟ್ಟಿದೆಯೋ ಅದನ್ನು ಸಾಧಿಸುವಲ್ಲಿ, ಆ ಗಮ್ಯವನ್ನು ಸೇರುವಲ್ಲಿ ಒಂದೊಂದು ಮಜಲುಗಳನ್ನು ತಾವು ದಾಟುತ್ತಾ ಬರುವುದು ಒಂದು ಅಮೋಘವಾದಂತಹ ಸಾಧನೆ. ಇವತ್ತು ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಅಂತಹ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ. ಮಾತ್ರ ಅಲ್ಲ, ಇವತ್ತು ಈ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಷ್ಟೋ ಸಂಖ್ಯೆಯ ಕಾರ್ಯಕ್ರಮಗಳನ್ನು ಹೇಳಿದರು. ಅದು 12 ಅಲ್ಲ, ಅದಕ್ಕಿಂತ ಹೆಚ್ಚು ಆಗಲಿ ಎನ್ನುವ ಹಾಗೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಇವತ್ತು 6ನೇ ಕಾರ್ಯಕ್ರಮ ಈ ಒಂದು ಸುಮುಖ ಮಂಟಪದಲ್ಲಿ ನಡೆಯುವಲ್ಲಿ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಈ ಸುವರ್ಣ ಸಂಭ್ರಮವನ್ನು ಆಚರಿಸುವುದಕ್ಕೆ ಅವರು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ. ನೆಲ್ಲಿ ಸ್ಥಳ ಕೋಟೆಕಾರ್ನಲ್ಲಿ ಪ್ರಾರಂಭ ಆದದ್ದು, ತೆಂಕಬೈಲರವರ ಸಂಸ್ಮರಣೆಯಲ್ಲಿ ಮಾಡಿದರು. ಇವತ್ತು ಕೂಡ ಇಬ್ಬರು ಹಿರಿಯ ಚೇತನವನ್ನು ಸಂಸ್ಮರಿಸುವುದರ ಮೂಲಕವಾಗಿ ಅಂತಹ ಒಂದು ಕಾರ್ಯಕ್ರಮ ಸುಸಂಪನ್ನ ಆಗುವುದಕ್ಕೆ ಈ ವೇದಿಕೆಯನ್ನು ಬಳಸಿಕೊಂಡಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಒಂದು ಮಾತನ್ನು ನೆನಪಿಸಿಕೊಳ್ಳಬೇಕು. ಸಂಸ್ಮರಣೆಯನ್ನು ಮಾಡುವುದಕ್ಕೆ ಇಬ್ಬರು ಹಿರಿಯರ ಬಗ್ಗೆ ನಾನು ತುಂಬ ಕಿರಿಯಾದೆ. ಯಾಕೆಂದರೆ ಸುಬ್ರಾಯ ಭಟ್ರು ನಮಗೆ ಮಾಸ್ಟ್ರು, ಅವರನ್ನು ಕೂಡ ನಾನು ಬಹಳ ಸಣ್ಣ ಪ್ರಾಯದಲ್ಲೇ ನೋಡಿದ್ದು. ಮತ್ತು ಇನ್ನೊಬ್ಬರು ಹಿರಿಯ ಚೇತನ ಮಹಿಂದ ಪೂಜಾರಿ ಮಿತ್ರಣ ಮತ್ತು ಸೀತು ದಂಪತಿಗಳು, ಕೇಳಿದ್ದು ಬಿಟ್ಟರೆ ಅವರ ಬಗ್ಗೆ ನಾನು ನೋಡಿದವ ಅಲ್ಲ. ಸುಬ್ರಾಯ ಭಟ್ರ ಬಗ್ಗೆ ಹೇಳಬೇಕು ಅಂತ ಇದ್ದರೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಈ ತಲಪಾಡಿಯ ಈ ಒಂದು ಪರಿಸರದಲ್ಲಿ ನಮ್ಮ ಹಿರಿಯರೆಲ್ಲ ಹೇಳುವುದು ಕೇಳಿದ್ದೇನೆ. ವಿದ್ಯೆ ಅಂತ ಹೇಳುವುದನ್ನು ಪಡೆದು ಆ ಕಾಲದಲ್ಲಿ ಒಂದು ಒಳ್ಳೆಯ ಸುಸಂಸ್ಕೃತವಾದಂತಹ ಜೀವನವನ್ನು ಸಾಧಿಸುವುದಕ್ಕೆ, ಅಂತಹ ಸಾಧಕರಾಗುವುದಕ್ಕೆ ಒಂದು 3 ಕುಟುಂಬಗಳನ್ನು ನೆನಪಿಸ್ತಾ ಇದ್ದರು ನಮ್ಮ ಹಿರಿಯರು. ಅದರಲ್ಲಿ ಒಂದು, ಈಗ ಇವತ್ತು ನಾನು ಯಾರನ್ನು ಸಂಸ್ಮರಣೆ ಮಾಡ್ತಾ ಇದ್ದೇನೋ ಅಂತಹ ಸುಬ್ರಾಯ ಭಟ್ರ ಹಿರಿಯರಾದಂತಹ ಅನಂತ ಪದ್ಮನಾಭ ಭಟ್ರು, ಹೌದು ಅವರ ಹೆಸರು. ಅವರು ಒಬ್ಬರು ಹಿರಿಯರು, ಮತ್ತೊಬ್ಬರು ಅವರ ಮಕ್ಕಳು ಎಲ್ಲರೂ ಇವರು ವಿದ್ಯಾವಂತರೇ. ಅದೇ ರೀತಿಯಲ್ಲಿ ಇನ್ನೊಬ್ಬರನ್ನು ನೆನಪಿಸ್ತಾ ಇದ್ರು, ನಮ್ಮ ಮಾಧವ ಭಟ್ರು, ಅವರ ಮಕ್ಕಳು ಆ ಕಾಲದ ದೊಡ್ಡ ವಿದ್ಯೆ ಪಡೆದವರು. ಇನ್ನೊಬ್ಬರು ನಮ್ಮ ಧೂಮಣ್ಣ ಮಕ್ಕಳರು. ಈ 3 ಫ್ಯಾಮಿಲಿಯ ಮಕ್ಕಳು ಅತ್ಯಂತ ವಿದ್ಯೆಯನ್ನು ಪಡೆದ ಆ ಕಾಲದಲ್ಲಿ ಊರಿಗೆ ಹೆಸರನ್ನು ಪಡೆದವರು. ಅದರಲ್ಲಿ ಇವತ್ತು ಈ ಒಂದು ನಮ್ಮ ಸುಬ್ರಾಯ ಭಟ್ರು ಅಂತ ಹೇಳಿದರೆ ಗುಲಾಬಿ ಅಮ್ಮ ಮತ್ತು ಅನಂತ ಪದ್ಮನಾಭ ಭಟ್ರು, ಅವರಿಗೆ ಹೆಸರು ನಾವು ಕೇಳಿದೆ ಪದ್ದಣ್ಣರು ಅಂತ ಹೇಳ್ತಾ ಇದ್ರು. ಅವರನ್ನು ಬಹಳ ಪ್ರಸಿದ್ಧವಾಗಿ ಕರೀತಾ ಇದ್ದದ್ದು ಪದ್ದಣ್ಣರು ಅಂತೇಳಿ. ಅಂದರೆ ನಮ್ಮ ತಲಪ್ಪಾಡಿ ದೇವಸ್ಥಾನದ ಒಬ್ಬ ಪಾರಂಪರಿಕವಾಗಿ ಅವರಿಗೆ ಅಡಿಗೆಯ ಕೆಲಸ ಇತ್ತು. ಹಾಗೆ ಅಡಿಗೆ ಪದ್ದಣ್ಣರು ಅಂತ ಹೇಳಿ ಬಹಳ ಹೆಸರನ್ನು ಪಡೆದವರು. ಅವರ ಸುಪುತ್ರರು ಸುಬ್ರಾಯ ಭಟ್ರು, ರಾಮಣ್ಣ ಭಟ್ರು, ಗೋಪಾಲಕೃಷ್ಣ ಭಟ್ರು, ನಾರಾಯಣ ಭಟ್ರು, ರಮೇಶ್ ಭಟ್ರು ಮತ್ತು ಶ್ರೀಧರ ಭಟ್ರು, ಎಲ್ಲರೂ ಕೂಡ ಒಂದೊಂದು ವಿಭಾಗದಲ್ಲಿ ಅವರು ಹೆಸರನ್ನು ಪಡೆದವರು. ಅದರಲ್ಲಿ ಹಿರಿಯರಾದವರು ನಮ್ಮ ಸುಬ್ರಾಯ ಭಟ್ರು. ನಮಗೆಲ್ಲ ಅವರ ಪಾಠ ಕೇಳುವಂಥ ಯೋಗ ಇರಲಿಲ್ಲ. ಯಾಕಂದರೆ ನಾನು 4ನೇ ತರಗತಿ ಬಿಟ್ಟು 5ನೇ ತರಗತಿಗೆ ಪ್ರವೇಶ ಮಾಡುವ ಹೊತ್ತಿಗೆ ಅವರಿಗೆ ರಿಟೈರ್ಮೆಂಟ್. ಆದರೆ ಈಗಲೂ ನನಗೆ ಬಹಳ ಸ್ಪಷ್ಟ ನನ್ನ ಕಣ್ಣ ಮುಂದೆ ಆ ಚಿತ್ರಣ ಇದೆ. ಅವರ ವಿದಾಯದ ಭಾಷಣವನ್ನು ಅವರು ಹೇಳ್ತಾ ಇರಬೇಕಿದ್ರೆ ಕೈಯಲ್ಲಿ ಒಂದಿಷ್ಟು ದೊಡ್ಡ ಪ್ಯಾಕೆಟ್, ಇದು ರವೆ ಲಾಡು, ಆ ರವೆ ಲಾಡು ತಂದು ಅವರು ಆ ಭಾಷಣ ಮಾಡುವಾಗ ಅವರ ಕಣ್ಣಂಚಿನಲ್ಲಿ ಬಾಷ್ಪಜಲ ಬರ್ತಾ ಇತ್ತು. ತುಂಬ ಹೊತ್ತವರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅಷ್ಟು ವರ್ಷ ಸೇವೆ ಮಾಡಿದಂತಹ ದೇವಸ್ಥಾನಕ್ಕೆ ಸರಿಯಾದಂತಹ ಶಾಲೆಯನ್ನು ನಾನು ಬಿಟ್ಟು ಹೋಗಬೇಕಲ್ಲ ಅಂತ ಹೇಳುವ ಅವರ ಒಂದು ಮಾತು ನಮಗೆ ಈಗಲೂ ಕೂಡ ಕಣ್ಣ ಮುಂದೆ ಅಷ್ಟು ಚೆನ್ನಾಗಿ ನೆನಪಿಗೆ ಬರ್ತಾ ಇದೆ. ಇವತ್ತು ಅವರ ಭಾವಚಿತ್ರವನ್ನು ಇಲ್ಲಿ ಇಟ್ಟಿದ್ದಾರೆ. ನೀವು ಸ್ಪಷ್ಟವಾಗಿ ಗಮನಿಸಿದರೆ ನಾನು ಈಗಲೂ ಅವರ ಬರುವ ಚಿತ್ರಣವನ್ನು ಗಮನಿಸ್ತಾ ಇದ್ದೇನೆ. ನಮಗೆ
ಶಿವರಾಮ್ ಕಾರಂತರನ್ನು ನೋಡಿದಾಗ ಆಗ್ತದೆ. ಮೀಸೆ ಒಂದಿಲ್ಲ ಅವರಿಗೆ, ಅಷ್ಟು ದಪ್ಪ ಬಿಡಲಿಲ್ಲ. ಬಟ್ ಅವರು ನೋಡಿದರೆ ಅವರ ಹೇರ್ ಸ್ಟೈಲ್ ಎಲ್ಲ ನೋಡಿದರೆ, ಕೂದಲೆಲ್ಲ ಅವರು ಶಿವರಾಮ್ ಕಾರಂತರ ಹಾಗೆ ಇದ್ದರು. ನಮಗೆಲ್ಲ ಒಂದು ಬಹಳ ಗೌಜಿ, ಅವರು ಶಾಲೆಗೆ ಬರುವುದು ಅಂತ ಹೇಳಿದರೆ ನಡ್ಕೊಂಡು ಬರುವುದು ಇಲ್ಲಿಂದ. ಹೀಗೆ ನಡ್ಕೊಂಡು ಬರುವಾಗ ಒಂದು ಕೊಡೆ ಹಿಡ್ಕೊಂಡು ಅವರು ಬರುವಾಗ ನಮಗೆ ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ ಎಲ್ಲ ಅಧ್ಯಾಪಕರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಒಂದು ರೀತಿಯ ಭಯ, ಸರ್ ಮಾಸ್ಟರ್ ಬಂದರು ಅಂತೇಳಿ. ಆದರೆ ಹಾಗಲ್ಲ, ನಮ್ಮ ಸುಬ್ರಾಯ ಭಟ್ರು ಬರ್ತಾರೆ ಅಂತ ಹೇಳುವಾಗ ಒಂದಷ್ಟು ಮಕ್ಕಳು ಈ ಜೇನು ಹಿಂಡು ಹೋದ ಹಾಗೆ ಹೋಗುವುದು, ಎದುರಿಗೆ ಹೋಗಿ ಅವರನ್ನು ಕರ್ಕೊಂಡು ಬರುವಾಗ ಒಟ್ಟಿಗೆ ಅವರ ಮುಖದಲ್ಲಿ ಯಾವತ್ತೂ ಕೂಡ ಆ ನಗು ಅಂತ ಹೇಳುವುದು ಮಾಸಿರಲಿಲ್ಲ. ನಾನು ನೋಡ್ತಾ ಇದ್ದೆ. ಮಾತ್ರ ಅಲ್ಲ, ಮಕ್ಕಳನ್ನು ನೋಡ್ತಾ ಅವರಲ್ಲಿ ಬಹಳ ಒಂದು ಸಲುಗೆಯಿಂದ ಕುಶಾಲ ಮಾತಾಡ್ತಾ ಮಕ್ಕಳನ್ನು ನಗಿಸ್ತಾ ಅವರು ಬರ್ತಾ ಇದ್ರು. ಬಂದು ಶಾಲೆಯ ಬೀಗ ತೆಗೆದು ಆಮೇಲೆ ನಮ್ಮ ಆರಂಭ ಪಾಠದ ಕ್ರಮ ಎಲ್ಲ. ನಮ್ಮ ತಲಪಾಡಿ ಶಾಲೆ ಅಂತ ಹೇಳಿದರೆ ಅದೊಂದು ಅತ್ಯಂತ ನಮಗೆಲ್ಲ ಸ್ಮರಣೀಯ, ಅದು ಯಾವತ್ತೂ ಕೂಡ ಅಂಥ ಒಂದು ಜೀವನ ಇನ್ನೂ ಸಿಗಲಿಕ್ಕಿಲ್ಲ. ಆ ಶಾಲೆಯಲ್ಲಿ ಆ ಕಾಲದಲ್ಲಿ ನಾವು ಈಗ ಆಡಳಿತ ವ್ಯವಸ್ಥೆಯಲ್ಲಿ ಹೇಳ್ತೇವಲ್ಲ, 4 ಪಿಲ್ಲರ್ಸ್ ಆಫ್ ದಿ ಡೆಮಾಕ್ರಸಿ ಅಂತ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಆಮೇಲೆ ಒಂದು ನಮ್ಮ ಪತ್ರಿಕೋದ್ಯಮ ಅಂತ. ನಮಗೆ ಆ ಕಾಲದಲ್ಲಿದ್ದ 4 ಇಡೀ ಪಿಲ್ಲರ್ ಆ ಶಾಲೆಯನ್ನು ಉಳಿಸಿದವರು ಅಂತ ಹೇಳಿದರೆ ಅದರಲ್ಲಿ ದೊಡ್ಡ ಪಿಲ್ಲರ್ ನಮ್ಮ ಸುಬ್ರಾಯ ಭಟ್ರು, ಆಮೇಲೆ ನಮ್ಮ ನೆಕ್ಕರೆ ಮಾಸ್ಟರ್, ಆಮೇಲೆ ಭವಾನಿ ಟೀಚರ್, ಆಮೇಲೆ ಮೇಬಲ್ ಟೀಚರ್. ಇಷ್ಟು ಜನ ಆ ಶಾಲೆಯನ್ನು ಉಳಿಸಿದವರು. ಹಾಗೆ ಆ ಸುಬ್ರಾಯ ಭಟ್ರು ಆ ದಿವಸ ಶಾಲೆಗೆ ವಿದಾಯ ಭಾಷಣ ಹೇಳುವಾಗ ನಮಗೆ ಒಂದು ಪಿಲ್ಲರ್ ಕುಸಿದ ಅನುಭವ ಆಗಿತ್ತು. ನಮಗೆ ಅವರ ಪಾಠ ಕೇಳುವ ಯೋಗ ಇಲ್ಲಲ್ಲ ಅಂತ ಹೇಳುವ ಆ ಭಾವನೆ ಬರ್ತಾ ಇತ್ತು. ನಾನು ಈಗಲೂ ನೆನಪಿಸ್ತೇನೆ ಅವರ ಒಂದು ಶೈಲಿ ಹೇಗಿತ್ತು ಅಂತ ಕೇಳಿದರೆ ಬಹಳ ಸ್ಪಷ್ಟವಾದಂತಹ ಉಚ್ಚಾರಣೆ ಅವರದ್ದು. ಅದೊಂದು ಅಂದರೆ ಪರಂಪರೆಯಿಂದ ಬಂದಂತಹ ಒಂದು ಗುಣ ಇರಬೇಕು. ವೇದ ಮಂತ್ರಗಳನ್ನೆಲ್ಲ ಉಚ್ಚರಿಸಿ ಅಥವಾ ಅವರಿಗೆ ಸಂಬಂಧಿಸಿದ ಯಾವ ಸಂಸ್ಕಾರದಿಂದ ಬಂದ ಮಂತ್ರೋಚ್ಚಾರಣೆ ಮಾಡಿದ ಆ ಒಂದು ಗುಣ ಇರಬೇಕು. ಹಾಗಾಗಿ ಅವರು ಆ ವಾಚನಗಳನ್ನೆಲ್ಲ ಮಾಡುವಾಗ ನನಗೀಗ ನೆನಪಿಗೆ ಬರುವುದು ಬಹುಶಃ ಕುಮಾರವ್ಯಾಸದಂತಹ ಹಾಡುಗಳನ್ನು ಅವರು ಕುಳಿತು ಹೇಳಬೇಕಿದ್ದರೆ ಅದೊಂದು ಓಘ ಇತ್ತು ಅದರಲ್ಲಿ, ಅಷ್ಟು ಚಂದದ ಭಾಷೆ. ಅಂತಹ ಸುಬ್ರಾಯ ಭಟ್ರು ಇವತ್ತು ಸ್ಮರಣೀಯರು. ಅವರ ಜೀವನದ ಬಗ್ಗೆ ನಾವು ನೋಡುವುದಿದ್ದರೆ, ಅವರ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನು ನೋಡುವುದಿದ್ದರೆ, ಅವರು ಅವರ ಬದುಕಿನಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ನೋವಾಗುವ ಹಾಗೆ ಮಾತಾಡಿದವರಲ್ಲ. ಮಾತ್ರ ಅಲ್ಲ, ಸಮಾಜಕ್ಕೆ 3 ಮಂದಿ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗುವನ್ನು ಕೊಡುವುದರ ಮೂಲಕ ಸಾರ್ಥಕವಾದಂತಹ ಒಂದು ದಾಂಪತ್ಯ ಜೀವನವನ್ನು ಮಾಡಿದ್ದಾರೆ. ನಾವು ಇವತ್ತು ಈ ಸುಮುಖ ಮಂಟಪದಲ್ಲಿ ನಿಂತಿದ್ದೇವೆ ಅಂತಾದರೆ ನಮ್ಮ ಮಂಜುನಾಥ ಭಟ್ರು ಇವರಿಗೆ ಇಂತಹ ಒಂದು ಕೆಲಸಗಳನ್ನು ಮಾಡುವುದಕ್ಕೆ ಪ್ರೇರಣೆ ಅಂತ ಇದ್ದರೆ ಅದಕ್ಕೆ ಆ ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಅಂತ ಹೇಳುವುದರಲ್ಲಿ ಯಾವುದೇ 2 ಮಾತಿಲ್ಲ. ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅದೇ ರೀತಿಯಲ್ಲಿ ಸಾಮಾಜಿಕವಾದಂತಹ ಕಳಕಳಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವರೆ. ಅಂತಹ ಒಂದು ಮಕ್ಕಳನ್ನು ಹೆತ್ತಂತಹ ಈ ಹಿರಿಯ ಚೇತನವನ್ನು ಇವತ್ತಿನ ಈ ಸಂದರ್ಭದಲ್ಲಿ ಅತ್ಯಂತ ಸ್ಮರಣೀಯವಾಗಿ ಸ್ಮರಿಸುತ್ತಾ ಅವರಿಗೆ ಚಿರಶಾಂತಿ ಇರಲಿ, ಅವರಿಗೆ ಪರಗತಿ ಎನ್ನುವುದು ದಿವ್ಯವಾದಂತಹ ಲೋಕ ಆಗಿರಲಿ ಎನ್ನುವಂತಹ ಆಶಯದೊಂದಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ನಮಿಸ್ತಾ ಇದ್ದೇನೆ. ಬಂಧುಗಳೇ, ಇನ್ನೊಬ್ಬರು ಇವತ್ತು ನಾವು ಸಂಸ್ಮರಣೆ ಮಾಡ್ತಾ ಇರುವಂತಹದ್ದು ದಿವಂಗತ ಮೈಂದ ಪೂಜಾರಿ ಮಿತ್ತಾಡ ಮತ್ತು ದಿವಂಗತ ಸೀತು ದಂಪತಿಗಳ ಬಗ್ಗೆ. ಹಲವಾರು ವಿಷಯಗಳನ್ನು ನಾವು ನೋಡದೇ ಇದ್ದರೂ ಕೇಳಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ಇವತ್ತು ನಮ್ಮ ಕಿನ್ಯದ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂತ ಹೇಳುವುದು ಇವತ್ತಲ್ಲಿ ತಲೆ ಎತ್ತಿ ನಿಂತು ಇಷ್ಟೊಂದು ಕಲಾ ಸೇವೆಯನ್ನು ಮಾಡುವಲ್ಲಿ, ಎಷ್ಟೋ ಮಂದಿ ಕಲಾವಿದರನ್ನು ಸೃಷ್ಟಿ ಮಾಡುವಲ್ಲಿ ಆ ಕೊಡುಗೆ ಕೊಡಬೇಕು ಅಂತ ಇದ್ದರೆ ಅದರ ಮೂಲ ಪುರುಷರು ಯಾರು ಅಂತ ಕೇಳಿದರೆ ಈ ಇಬ್ಬರು ಕೂಡ. ನಾನಿವತ್ತು ಕೇವಲ ಒಬ್ಬರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದಿವಂಗತ ಮೈಂದ ಪೂಜಾರಿ ಮಿತ್ತಾಡ ಮತ್ತು ದಿವಂಗತ ಸೀತು ದಂಪತಿಗಳು ಅಂತ ಹೇಳಿದರೆ ಆ ಕಿನ್ಯದ ಪರಿಸರದಲ್ಲಿ ಮೊನ್ನೆ ಕಳೆದ 2 ವರ್ಷಗಳಿಗಿಂತ ಹಿಂದೆ ಆದಂತಹ ಒಂದು ಸುವರ್ಣ ಮಹೋತ್ಸವದಲ್ಲಿ ಬಹಳ ಸ್ಪಷ್ಟವಾಗಿ ಅದರ ಬಗ್ಗೆ ನಮಗೆ ಚಿತ್ರಣ ಸಿಕ್ಕಿದೆ. ನಮ್ಮ ಕೃಷ್ಣಪ್ಪಣ್ಣ ಆ ಸ್ಮರಣ ಸಂಚಿಕೆಯನ್ನು ಬರೆಯುವಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅದು ನಡೆದು ಬಂದಂತಹ ದಾರಿಯ ಬಗ್ಗೆ ನಮಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. 2 ಜನ ವೆಂಕಪ್ಪ ಮಾಸ್ಟರ್ಗಳು ಆ ಒಂದು ಕಿನ್ಯ ಸಂಘದಲ್ಲಿ ಬಹಳಷ್ಟು ಗಣನೀಯವಾದ ಕೊಡುಗೆಯನ್ನು ಕೊಟ್ಟವರು.
ಒಬ್ಬರು ವೆಂಕಪ್ಪ ಮಾಸ್ಟ್ರು ಅದರ ಪ್ರಾರಂಭಕ್ಕೆ ಕಾರಣರಾದವರಾದರೆ, ಆಮೇಲೆ ಇನ್ನೊಬ್ಬರು ವೆಂಕಪ್ಪ ಮಾಸ್ಟ್ರು ಅಲ್ಲಿ ಯಕ್ಷಗಾನ ತರಬೇತಿಯನ್ನು ಕೊಟ್ಟವರು. ದೂರದ ಕೈಕಂಬದಲ್ಲಿದ್ದಂತಹ ಒಂದು ಸಂಸ್ಥೆ ಅಲ್ಲಿ ಕಾರ್ಯಕ್ರಮಗಳಾಗ್ತಾ ಇರಬೇಕಿದ್ರೆ, ಅಲ್ಲ ನಮಗೆ ನಮ್ಮ ಊರಿನಲ್ಲಿಯೇ ಒಂದು ಕಾರ್ಯಕ್ರಮ ಆಗಬೇಕು ಎನ್ನುವ ನೆಲೆಯಿಂದ ಆ ಪರಿಸರದಲ್ಲಿ ಒಂದು ಸಣ್ಣ ಗುಡಿಸಲನ್ನು, ಇವತ್ತು ಯಾವ ಸಂಘ ಇದೆ ಅಲ್ಲಿ ಆ ಜಾಗದಲ್ಲಿ ಅವರೇ ಸ್ವತಃ ತಮ್ಮ ಕೈಯಿಂದ ತಾವೇ ದುಡಿದು, ಅವರು ಅಂದರೆ ಅವರ ಗಂಡ ಮೈಂದ ಪೂಜಾರಿಯವರು ತಾವು ಆ ಕೆಲಸವನ್ನು ಮಣ್ಣು ಹದ ಮಾಡಿ ಹೆಂಡತಿ ಕೊಟ್ಟರೆ ಅದನ್ನು ತಾನು ಕಟ್ಟಿ ಒಂದು ಸೋಗೆಯ ಮಾಡಿನಿಂದ ಅತ್ಯಂತ ಪ್ರಾರಂಭಿಕವಾದಂತಹ ಸ್ಥಿತಿಯಲ್ಲಿ ಆ ಸಂಘವನ್ನು ಮಾಡಿ, ಒಂದು ಯಾರ ಹಂಗೂ ಇಲ್ಲದೆ ಒಂದು ಸಂಘ ಬೇಕು ಯಕ್ಷಗಾನವನ್ನು ಮಾಡಲಿಕ್ಕೆ ಅಂತ ಹೇಳಿ ಒಂದು ಆ ಪ್ರಯತ್ನ ಮಾಡಿದಂತಹ ಆ ಮಹಾಚೇತನಕ್ಕೆ ನಾವು ಎಷ್ಟು ಚಿರಋಣಿಗಳಾದರೂ ಕೂಡ ಕಡಿಮೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಸಂಸ್ಮರಿಸ್ತಾ ಇದ್ದೇನೆ. ಇವತ್ತು ಆ ಹಿರಿಯರು ಆ ದೈವದ ಸೇವೆಯನ್ನು ಮಾಡ್ತಾ ಇರುವವರು, ದೈವದ ಕೊಡಿಯಡಿಯಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದರೆ ಅದೊಂದು ಯೋಗ, ಎಲ್ಲರಿಗೂ ಪ್ರಾಪಿಸುವಂಥದ್ದಲ್ಲ. ಅದರಲ್ಲಿಯೂ ಮಿತ್ತಡದ ಆ ಒಂದು ದೈವದ ಆ ಒಂದು ಮುಕ್ಕಾಲ್ದಿ ಆಗಬೇಕು ಅಂತ ಇದ್ದರೆ ಅದು ಒಂದು ಮರ್ಯಾದೆಯ ಜಾಗ ಅಂತ ಹೇಳಿ, ಅಂದರೆ ಯಾವುದೇ ರೀತಿಯಲ್ಲಿ ಅವರು ಪ್ರತಿಫಲಾಪೇಕ್ಷೆಯನ್ನು ಮಾಡಿಕೊಡುವಂಥದ್ದಲ್ಲ, ಅದೊಂದು ಮರ್ಯಾದೆಯ ಜಾಗದಲ್ಲಿ ಆಗುವಂತಹ ಒಂದು ಮುಕ್ಕಾಲ್ದಿ ಅಂತ ಹೇಳುವಂಥದ್ದನ್ನು ನಾನು ಹೇಳುವುದು ಕೇಳಿದ್ದೇನೆ ಹಿರಿಯರು. ಅಂತಹ ಒಂದು ದೈವದ ಸತ್ಯ ಅಂತ ನಾವು ಯಾವುದನ್ನು ಹೇಳ್ತೇವೆ ಅಂತಹ ಮಲರಾಯ ದೈವದ ಪಾತ್ರೆಯಾಗಿ ನಿಸ್ಪೃಹವಾದಂತಹ ಒಂದು ವ್ಯಕ್ತಿತ್ವದಿಂದ ಅವರು ಅವರದ್ದಾದಂತಹ ಜೀವನವನ್ನು ಸವಿಸಿದವರಿದ್ದಾರೆ. ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಅಂತ ಹೇಳುವುದು ಯಾವ ಕಾರಣಕ್ಕೂ ಅದು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳುವುದರಲ್ಲಿ ಅವರ ಜೀವನದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಅಂತಹ ದಂಪತಿಗಳ ಸುಪುತ್ರರಾಗಿ ಇವತ್ತು ಒಂದು ಹೆಣ್ಣು ಮಗು ಮತ್ತು 3 ಗಂಡು ಮಕ್ಕಳು ಅಂತ ಕಾಣ್ತದೆ. ಎಲ್ಲರಿಗೂ ದೊಡ್ಡವರೊಂದು ಹೆಣ್ಣು ಮಗಳು, ಎಲ್ಲರಿಗೂ ಕೂಡ ಕಲೆಯ ಒಂದು ಪ್ರಸಾದವನ್ನು ಕೊಟ್ಟು ಹೋಗಿದ್ದಾರೆ ಆ ಹಿರಿಯರು. ಅವರು ಸ್ವತಃ ಕಲಾವಿದರಲ್ಲ, ಆದರೆ ಕಲೆಯ ಮೇಲೆ ಆಸಕ್ತಿ ಇರುವವರು. ಇಲ್ಲಿಯೂ ಹತ್ತಿರದಲ್ಲಿ ಹೋಟೆಲಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಪ್ರೇಕ್ಷಕರ ಸಾಲಲ್ಲಿ ಕೂತವರು, ಇಲ್ಲಿಯೂ ಹೋಟೆಲಲ್ಲಿ ಬೇಡ ಅಂತ ಹೇಳಿ ಇಲ್ಲಿ ಸಂಘ ಕಟ್ಟುವುದಕ್ಕೆ ಕಾರಣ ಆದದ್ದು. ಆದರೆ ಅವರು ಒಬ್ಬ ಪ್ರೇಕ್ಷಕರಾಗಿದ್ದುಕೊಂಡು ಆ ಒಂದು ಹಿನ್ನೆಲೆಯಿಂದ ತಮ್ಮ ಮಕ್ಕಳನ್ನು ಕಲಾವಿದರನ್ನಾಗಿಸಿದರು. ಇವತ್ತು ಕೃಷ್ಣಪ್ಪಣ್ಣ ಒಬ್ಬ ಯಕ್ಷಗಾನ ಗುರು, ಎಷ್ಟು ಒಳ್ಳೆಯ ವೇಷ ಮಾಡ್ತಾ ಇದ್ದರು. ನಾವು ಅತ್ಯಂತ ಸಣ್ಣದಿರುವಾಗ ಅವರ ಬಾಲ್ಯದ ವೇಷವನ್ನು ನಾವು ನೋಡಿದವರು. ಬಣ್ಣದ ವೇಷ, ಮಹಿಷಾಸುರ ಅತ್ಯಂತ ಒಳ್ಳೆಯದು ಮಾಡ್ತಿದ್ದರು. ವೀರಭದ್ರನ ವೇಷ ನಾನು ನೋಡಿ ಇದು ಕೃಷ್ಣಪ್ಪಣ್ಣನ ಅಂತ ಹೇಳಿ ನನಗೆ ಡೌಟ್ ಬಂದಿತ್ತು. ಹಾಗೆ ಚೌಕಿಗೆ ಹೋಗಿ ನೋಡಿದ್ದೆ, ನೋಡುವಾಗ ಕೃಷ್ಣಪ್ಪಣ್ಣ, ಅಷ್ಟು ಚಂದದ ವೀರಭದ್ರ ಮಾಡಿದ್ರು ಅವರು. ಅದೇ ರೀತಿಯಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ಹೇಳಬೇಕು ಅಂತ ಇದ್ದರೆ, ನನಗೆ ಅವಕಾಶ ಮೊದಲ ಬಾರಿಗೆ ಒಂದು ವೇಷ ಹಾಕಲಿಕ್ಕೆ ಅವಕಾಶ ಕೊಟ್ಟದ್ದೇ ಕೃಷ್ಣಪ್ಪಣ್ಣ. ಹಾಗೆ ಆಮೇಲೆ ಬಾಬಣ್ಣ ಅವರು ಈಗ ವೇಷ ಮಾಡುವುದಿಲ್ಲ, ಆದರೆ ನಾನು ಬಹಳ ಸ್ಪಷ್ಟ ನೋಡಿದ್ದೇನೆ, ಒಳ್ಳೆ ವೇಷಧಾರಿ ಅವರು, ತುಂಬ ವೇಷ ಮಾಡಿದ್ದಾರೆ. ಕೋಟಿ ಚೆನ್ನಯದ ಚಂದುಗಿಡಿ, ಅದೇ ರೀತಿಯಲ್ಲಿ ಹಲವಾರು ವೇಷಗಳವರು ರಂಗಸ್ಥಳದಲ್ಲಿ ಅತ್ಯಂತ ಚೆನ್ನಾಗಿ ಮಾಡ್ತಾ ಇದ್ರು. ಒಳ್ಳೆಯ ನಾಟ್ಯ ಕೂಡ ಇತ್ತವರಲ್ಲಿ, ನಾವು ಅದನ್ನು ನೋಡಿದವರು. ಆಮೇಲೆ ನಮ್ಮ ರಾಮಚಂದ್ರ ವೇಷ ಮಾಡ್ತಾನೆ, ಏನು ಮಾಡದೇ ಇದ್ದವಲ್ಲ, ಅವನು ಒಬ್ಬ ಕಲಾವಿದನೇ. ಇವತ್ತು ನಂತರ ಭಾಗವತಿಕೆ ಮಾಡಲಿಕ್ಕಿದ್ದಾರೆ. ಅಕ್ಕನ ಮಗಳು ನೋಡಿ, ಒಂದು ಪರಂಪರೆ. ಮೈಂದಪ್ಪ ಪೂಜಾರಿಯವರು ಸ್ವತಃ ಕಲಾವಿದಲ್ಲ, ಅಲ್ಲದೇ ಇದ್ದರೂ ಎಲ್ಲರಿಗೂ ಕೂಡ ಒಂದು ಕಲೆಯ ಪ್ರಸಾದವನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಅಂತಹ ಒಂದು ಹಿರಿಯ ಚೇತನ, ಯಾಕಂದರೆ ಒಂದು ಕಲೆಯ ಬೆಳವಣಿಗೆ ಆಗುವುದು ಹೇಗೆ ಅಂತ ಕೇಳಿದರೆ ಇಂತಹ ಹಿರಿಯರ ಒಂದು ಕೊಡುಗೆಯಿಂದ. ನಾವು ಯಾವತ್ತೂ ಕೂಡ ಸ್ಮರಣೀಯವಾಗಿ ಇಡಬೇಕಾದದ್ದೇನು ಅಂತ ಕೇಳಿದರೆ, ಕಳೆದು ಹೋದಂತಹ ಆ ಹಿರಿಯರನ್ನು ನಾವು ಸ್ಮರಿಸುವುದರ ಮೂಲಕ, ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಬೇಕು. ನಾವು ನಡೆದು ಬಂದಂತಹ ದಾರಿಯಲ್ಲಿ ಯಾವ ಪಂಚಾಂಗ ಎನ್ನುವುದುಂಟೋ ಅದನ್ನು ಮರೆತಿಡಬಾರದು. ಏರುವ ಆ ಭರದಲ್ಲಿ ಏರಿದ ಏಣಿಯನ್ನು ನಾವು ಮರೆಯಬಾರದು. ಈ ಎಚ್ಚರಿಕೆಯನ್ನು ಇಟ್ಟುಕೊಂಡು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಅದು ಸಾರ್ಥಕ ಆಗ್ತದೆ. ಈ ನೆಲೆಯಿಂದ ಇವತ್ತು ಈ 3 ಮಹಾಚೇತನಗಳು, ಸುಬ್ರಾಯ ಭಟ್ರು, ಅದೇ ರೀತಿಯಲ್ಲಿ ಮೈಂದ ಪೂಜಾರಿಯವರು, ಹಾಗೆ ಸೀತು ಅಮ್ಮ ಅವರು 3 ಕೂಡ ಇಂತಹ ಒಂದು ಕಲಾ ಸೇವೆಯನ್ನು ಮಾಡುವರೆ, ವಿದ್ಯೆಯ ಒಂದು ಸಂವಹನವನ್ನು ಮಾಡುವರೆ, ತಮ್ಮದ್ದಾದ ಅಮೋಘವಾದಂತಹ ಕೊಡುಗೆಯನ್ನು ಕೊಟ್ಟವರು. ಈ ಕಾರ್ಯಕ್ರಮದಲ್ಲಿ ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಂಸ್ಮರಿಸುತ್ತಾ ನನ್ನ ಸಂಸ್ಮರಣಾ ಭಾಷಣಕ್ಕೆ ವಿರಾಮವನ್ನು ಕೋರಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಯಕ್ಷಗಾನಂ ಗೆಲ್ಗೆ. ಎಲ್ಲರಿಗೂ ಮನ ಮುಟ್ಟುವ ಹಾಗೆ
ಹಿರಿಯ ಚೇತನಗಳ ಆ ಒಂದು ಸಂಸ್ಮರಣೆಯನ್ನು ಮಾಡಿದ್ದಾರೆ ಸದಾಶಿವ ಆಳ್ವ. ಅವರಿಗೆ ವಂದನೆಗಳು. ಹಿರಿಯ ಚೇತನ, ಸದಾ ಸ್ಮರಣೀಯರು, ಸದಾ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಒಂದು ಬೆಳಕು ನೀಡಿದವರು. ಅಂತಹ ಒಂದು ಅರ್ಥಪೂರ್ಣ ಸಂಸ್ಮರಣಾ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಮಂಜುನಾಥ ಭಟ್ರು ದೀಪ ಪ್ರಜ್ವಲನೆ ಮಾಡಿದ್ದ ದಂಪತಿಗಳು ಎಲ್ಲವೂ ಅವರ ವ್ಯವಸ್ಥೆಯಲ್ಲಿ ಅವರದ್ದೇ ಜಾಗದಲ್ಲಿ ನಡೆಯುತ್ತಾ ಇದೆ. ಆದರೂ ನಾನು ಮಾತನಾಡುವುದಿಲ್ಲ, ನನ್ನ ಸರ್ವ ಸಹಕಾರ ಇದೆ ಅಂತ ಹೇಳಿ ಎಲ್ಲವನ್ನೂ ವ್ಯವಸ್ಥೆ ಕೊಟ್ಟಿದ್ದಾರೆ ಅವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂತಹ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ರಿಜಿಸ್ಟ್ರೇಡ್ ಉಚ್ಚಿಲ ಇದರ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಸರಣಿ ಕಾರ್ಯಕ್ರಮಗಳ 6ನೇ ಕಾರ್ಯಕ್ರಮ ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಗಂಗಾಪುರ ದೇವಿನಗರ ಇದರ ಸುಮುಖ ಮಂಟಪದಲ್ಲಿ ಈಗ ತಾನೇ ಈ ವೇದಿಕೆಯಲ್ಲಿ 2 ಕಾರ್ಯಕ್ರಮಗಳು ಈಗ ತಾನೇ ನಡೆಯಿತು. ಈ ಒಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿರುವಂಥ ಎಲ್ಲ ಯಕ್ಷಗಾನ ಪ್ರಿಯರೇ, ಈ ಊರಿನ ಸಂಸ್ಕೃತಿಯನ್ನು ಬೆಳಗಿಸುವಂಥ ಹಿರಿಯರೇ, ಬಹುಶಃ ಈಗ ಒಬ್ಬರು ಮಾತಾಡಿದರು, ಸದಾಶಿವಾಳವರು ಮಾತಾಡಿದರು. 2 ಹಿರಿಯ ಚೇತನಗಳು 3 ಮಂದಿ. ಅದರಲ್ಲಿ ಒಂದು ಸುಬ್ರಾಯ ಭಟ್ರು ಅವರ ಪಾತ್ರ, ಒಂದು ಶಾಲಾ ಶಿಕ್ಷಕರಾಗಿ ಯಕ್ಷಗಾನ ಕೇಂದ್ರವನ್ನು ಅಥವಾ ಯಕ್ಷಗಾನ ತರಗತಿಯನ್ನು ಈ ಒಂದು ಪರಿಸರದಲ್ಲಿ ಬಹುಶಃ ಒಂದು 70 ವರ್ಷಗಳ ಹಿಂದೆ ಇರಬೇಕು ಪ್ರಾರಂಭಗೊಂಡು ಇಲ್ಲಿ ಒಂದು ಯಕ್ಷಗಾನ ತರಗತಿಗಳನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದವರು. ಅದಕ್ಕೆ ಸಹಕಾರವನ್ನು ಕೊಟ್ಟವರು ಶ್ರೀ ದಿವಂಗತ ಮಹಿಂದ ಪೂಜಾರಿ ಮತ್ತು ಅವರ ಸೀತು ದಂಪತಿಗಳು, ಬಹುಶಃ ನಮ್ಮ ಕೃಷ್ಣಪ್ಪಣ್ಣನ ತಂದೆ. ಇನ್ನೊಬ್ಬರು ಸುಬ್ರಾಯ ಭಟ್ರ ಮಗ ಬಹುಶಃ ಮಂಜುನಾಥರವರು, ಭಾಳ ನಮಗೂ ಆತ್ಮೀಯರೇ ಅವರು. ಭಾಳ ವರ್ಷಗಳಿಂದ ನಾನು ಅವರನ್ನು ಬಲ್ಲೆ. ಈ ಒಂದು ಸುಂದರವಾದಂಥ ಪರಿಸರದಲ್ಲಿ 2 ಕುಟುಂಬಗಳು ಸಂಸ್ಕೃತಿಯನ್ನು ಬೆಳೆಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಲ್ಲಿ ಕೂಡ ಒಂದು ಉತ್ತಮವಾದಂಥ ಇವತ್ತಿನ ನಮ್ಮ ಯಕ್ಷಗಾನ ಇದು ಒಂದು ಗಂಡು ಕಲೆ ಅಂತ ನಾವು ಏನು ಹೇಳ್ತೇವೆ, ಈ ಕಲೆಯನ್ನು ಈ ಒಂದು ತೀರಾ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ಪ್ರತಿಯೊಂದು ಮಗುವು ಕೂಡ ಇವತ್ತು ಅದರ ತಾಳವನ್ನು, ಅದರ ಏನು ಚಂಡೆಯನ್ನು ಅಥವಾ ಅದರ ಮಾತುಗಾರಿಕೆಯನ್ನು ಇವತ್ತು ಅಷ್ಟು ಸ್ಪಷ್ಟವಾಗಿ ಆಡ್ತಾ ಇದೆ ಅಂತ ಹೇಳಿದರೆ ಇವರೆಲ್ಲರ ಪ್ರಯತ್ನ. ಹಾಗೂ ಅದನ್ನು ಮುಂದುವರಿಸಿಕೊಂಡಂಥ ನಮ್ಮ ಕೃಷ್ಣಪ್ಪರವರಿದ್ದಾರೆ, ಇವತ್ತು ನಮ್ಮ ಶಿಕ್ಷಕರಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಈ ಕಾರ್ಯಕ್ರಮ ನಮ್ಮ ಯಾವುದು ಕಲಾಗಂಗೋತ್ರಿ ಇವರ ಯಕ್ಷಗಾನ ಅಧ್ಯಯನ ಕೇಂದ್ರದ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆಸಲಾಗಿದೆ. ಬಹುಶಃ ಇವತ್ತು ಈ ಕಲಾಗಂಗೋತ್ರಿಗೆ ಮತ್ತು ನಮ್ಮ ಉಚ್ಚಿಲ ಭವಿಷ್ಯಾಲಯಗಳಿಗೆ ಬಹಳಷ್ಟು ಒಂದು ಸಂಬಂಧ ಇದೆ. ನಮ್ಮ ಉಚ್ಚಿಲದಿಂದ ಇಬ್ಬರು ಬಂದಿದ್ದಾರೆ, ನಾನು ನೋಡ್ತಾ ಇದ್ದೇನೆ ಇವತ್ತು. ಬಹುಶಃ ಒಬ್ಬರು ಅಲ್ಲಿ ನಿಮ್ಮ ಯಕ್ಷಗಾನ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆಯುವವರು ನಮ್ಮ ಪಾವನ ಟೀಚರು. ಹಾಗೆ ನಮ್ಮ ಟೀಮಲ್ಲಿ ಇರ್ಬೋದು, ಬಹುಶಃ ಮಹಿಳಾ ಟೀಮ್ ಇದೆ ನಮ್ಮದು ಬೋವಿ. ನಮ್ಮಲ್ಲಿ ಕೂಡ ಅನೇಕರು ಇವತ್ತು ಆ ಯಕ್ಷಗಾನ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಭಾಳಷ್ಟು ವಿದೇಶಗಳಲ್ಲಿ, ಬಹುಶಃ ರವಿ ಉಚ್ಚಿಲ್ ಮತ್ತು ಇನ್ನೂ ಅನೇಕ ಮಂದಿ ಇದ್ದಾರೆ, ಭಾಳ ವರ್ಷಗಳ ಹಿಂದೆ ತರಬೇತಿಯನ್ನು ಪಡೆದು ಇವತ್ತು ದೇಶ ವಿದೇಶಗಳಲ್ಲಿ ಯಕ್ಷಗಾನದ ಒಂದು ಕಲೆಯನ್ನು ಹರಡಿಸಿದವರು. ನಾನು ಇವತ್ತು ಬರಲಿಕ್ಕೂ ಅದೇ ಕಾರಣ ಇದೆ ಇಲ್ಲಿ. ಏನಂತ ಹೇಳಿದರೆ ನಮ್ಮ ಮಕ್ಕಳು ಇವತ್ತು ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಉಚ್ಚಿಲಬೋವಿ ಶಾಲಾ ಮಕ್ಕಳಿಂದ ಇವತ್ತು ಮೂರಾಸುರ ವಧೆ ಎಂಬ ಒಂದು ಪ್ರಸಂಗ ನಡೆಯಲಿಕ್ಕಿದೆ. ಬಹುಶಃ ಈ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ, ಸರ್ ಇದ್ದರು ಯಕ್ಷಗಾನ ಯುವಕ ಮಂಡಲ ಅಂತ. ಅದರಲ್ಲಿ ಕೂಡ ನಾನು ಏನು ಸುಬ್ರಾಯ ಭಟ್ರನ್ನು ನಾನು ಭಾಳಷ್ಟು ಆ ದಿವಸ ಅದರ ಬಗ್ಗೆ ನಾನು ಹೇಳಿದ್ದೆ. ಯಾಕೆಂದರೆ ಆ ಸಾಧನೆ ಏನಿದೆ, ಆ ಒಂದು ಹಿರಿಯ ಚೇತನ ಹಾಕಿಕೊಟ್ಟಂಥ ಒಂದು ಅಡಿಪಾಯ ಏನಿದೆ, ಇವತ್ತಿಗೂ ಅದು ಮುಂದುವರಿಯಿತು. ಅದು ಯಕ್ಷಗಾನ ಯುವಕ ಮಂಡಲವಾಗಿ ಇವತ್ತು ನಡೀತಾ ಇದೆ ಅಂತ ಹೇಳಿದರೆ ಇದು ಬಹಳ ಅಪರೂಪ. ಯಕ್ಷಗಾನ ಅಧ್ಯಯನ ಕೇಂದ್ರ ಇರ್ಬೋದು, ಆದರೆ ಇಲ್ಲಿ ಒಂದು ಕೇಂದ್ರದಲ್ಲಿ, ಇಲ್ಲಿ ಒಂದು ಪರಿಸರದಲ್ಲಿ ಆ ಮಕ್ಕಳು ಈಗ ಏನು ಹೇಳ್ತಾರೆ, ಕೃಷ್ಣಪ್ಪಣ್ಣನ ತಂದೆಯ ಮಕ್ಕಳು, ಇನ್ನು ಅವರ ಎಲ್ಲ ಕುಟುಂಬಗಳು, ಅವರಿಂದ ಬರುವಂಥ ಎಲ್ಲರೂ ಕೂಡ ಯಕ್ಷಗಾನ ಪ್ರಿಯರಾಗಿದ್ದಾರೆ. ಇದೊಂದು ಪರಂಪರೆಯಾಗಿ ಬೆಳೀತಾ ಇದೆ ಇಲ್ಲಿ. ಅದಕ್ಕೆ ಪೂರಕ ಅಂತ ನಮ್ಮಂಥ ಶಾಲೆಗಳಲ್ಲಿ ಕೂಡ ಇವತ್ತು ಕೃಷ್ಣಪ್ಪನವರು ಒಳ್ಳೆಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅವರ ಕೋರಿಕೆಯ ಮೇರೆಗೆ ನಾನು ನಮ್ಮ ಮಕ್ಕಳನ್ನು ತಯಾರು ಮಾಡಿದ್ದೇನೆ. ಬಹುಶಃ ಒಂದು 10 ದಿವಸದಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ನಾನು ಕೂಡ ಅದನ್ನು ಇವತ್ತು ಬರಲಿಕ್ಕೆ ಅದು ಒಂದು ಕಾರಣ. ನಮಗೂ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೂ ಭಾಳಷ್ಟು ಒಂದು ಸಂಬಂಧ ಇದೆ. ಒಂದು 20 ವರ್ಷಗಳ ಕಾಲ ಈ ಉಚ್ಚಿಲಬೋವಿ ಶಾಲೆಯಲ್ಲಿ ಈ ಅಧ್ಯಯನ ಕೇಂದ್ರದ ತರಬೇತಿಗಳು ನಡೀತಾ ಇತ್ತು. ಆಗ ಬಹುಶಃ ಧರ್ನಪ್ಪ ಸಾರ್ ಅಂತ ಒಬ್ಬರು ಇದ್ದರು, ಅವರು ಭಾಳ ಯಕ್ಷಗಾನ ಪ್ರಿಯರು. ಆಮೇಲೆ ಆನಂದ ಮಾಸ್ಟ್ರು, ಇವರೆಲ್ಲ ಕಲೆಯನ್ನು
ಕಲೆಯಲ್ಲಿ ಆಸಕ್ತಿ ಇರುವವರು ಇವರೆಲ್ಲ ಸೇರಿಕೊಂಡು ಆ ತರಬೇತಿ ಕೇಂದ್ರವನ್ನು ಅಲ್ಲಿ ಉಚ್ಚಲಭೂ ಶಾಲೆಯಲ್ಲಿ ಒಂದಷ್ಟು ವರ್ಷಗಳ ನಡೀತಾ ಇದ್ದು. ಆಮೇಲೆ ಅದು ಕ್ರಮೇಣ ಇನ್ನು ಅಲ್ಲಿಗೆ ಕೋಟೆಗಾರಿಗೂ ಆಮೇಲೆ ಅದು ಬಂದು ಸ್ವಂತ ಸ್ಥಳಕ್ಕೆ ಬಂದು ಅಲ್ಲಿ ಅವರದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದು ಈ ಒಂದು ಕಾರ್ಯಕ್ರಮ ಈ ಸಣ್ಣದಾಗಿದ್ದರೂ ಕೂಡ ಇವತ್ತಿನ ಆ ಸಂಸ್ಕರಣೆಯನ್ನು ಮಾಡುವಂಥದ್ದೊಂದು ಆ ಒಂದು ಬೆಳವಣಿಗೆ ಏನಿದೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಭಾಳ ಸಹಕಾರಿಯಾಗಿದೆ. ಯಾಕೆಂದರೆ ಈಗ ಅಷ್ಟು ವರ್ಷಗಳ ಹಿಂದೆ ಒಬ್ಬರು ಸುಬ್ರಾಯ ಮಾಸ್ಟರ್ ಇದ್ದರು ಅಂತ ಹೇಳಿಕೊಂಡು ನಾವಿವತ್ತು ಅವರನ್ನು ಇನ್ನೂ ಕೂಡ ಸಂಸ್ಕರಣೆ ಮಾಡ್ತಿದ್ದೀವಿ. ನಮ್ಮ ಮಕ್ಕಳು ಕೂಡ ಅವರನ್ನು ಗುರುತಿಸ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳು ಬಹುಶಃ ಎಲ್ಲಿಯೂ ಕೂಡ ನಾನು ಕಂಡಿಲ್ಲ. ಒಂದು ಅಷ್ಟು ಏನು ಸಾಧನೆ ಮಾಡಿದರೂ ಕೂಡ ಅವರ ಏನು ಜೀವಿತಾವಧಿಯಲ್ಲಿ ಮಾಡಿದಾಗ ನಾವು ಎಷ್ಟು ಬೇಕಾದರೆ ಹೊಗಳ್ತಾ ಇರ್ತೇವೆ. ಅವರು ಹಾಗೆ ಮಾಡಿದರು, ಇವರಿಗೆ ಸ್ಟೇಜಲ್ಲಿ ಕೂತ್ಕೊಳಿಸ್ತೇವೆ, ಹೊಗಳ್ತೇವೆ. ಅವರ ನಂತರ ಒಂದು ಸ್ವಲ್ಪ ಸಮಯ ನಾವು ಅವರ ನೆನಪುಗಳನ್ನು ಇಟ್ಕೊಳ್ತೇವೆ. ಆದರೆ ಇಷ್ಟು ದೀರ್ಘಾವಧಿಯಲ್ಲಿ ಇವತ್ತಿಗೂ ನಾವು ಅವರನ್ನು ಇಲ್ಲಿ ಗೌರವಿಸ್ತೇವೆ, ಅವರ ಸಂಸ್ಕರಣೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಈ ಊರಿಗೆ ಅವರು ಕೊಟ್ಟಂತಹ ಕಾಣಿಕೆ ಅಷ್ಟು ದೊಡ್ಡದಾಗಿರ್ಬೋದು. ಈ ಊರಿಗೆ ಇನ್ನೂ ಒಂದು ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಅವರು ಕಾರಣಕರ್ತರಾಗಿರ್ಬೋದು. ಇವತ್ತು ಮಂಜುನಾಥ ಭಟ್ರು ತಮ್ಮ ಸ್ವಂತವಾದಂಥ ಈ ಜಾಗವನ್ನೇ ತರಬೇತಿಗಳಿಗೆ ಒದಗಿಸಿಕೊಟ್ಟಿದ್ದಾರೆ. ಹೀಗೆ ಆ ಪರಂಪರೆ ಬೆಳೀತಾ ಬಂದಿದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಕೂಡ ಇಲ್ಲಿ ಇವತ್ತು ಮಾಡಲಿಲ್ಲ. ಬಹುಶಃ ನನಗೂ ಕೂಡ ಈಗ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಆ ಒಂದು ಯಾರ್ದು ನಮ್ಮ ಕೃಷ್ಣಪ್ಪರವರು ಕೂಡ ಆ ಒಂದು ಪರಂಪರೆಯನ್ನು ಇವತ್ತಿಗೂ ಬಂದು ಮುಂದುವರಿಸ್ತಾ ಇದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಒಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವರನ್ನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಆ ಶಾಲೆ ಬಗ್ಗೆ ಅಥವಾ ಅವರಿಗೆ ನಮ್ಮ ಶಾಲೆ ಉಚ್ಚಲಭೂ ಶಾಲೆ ಬರೆಯುವ ಅಭಿಮಾನಗಳು ಇನ್ನೂ ಕೂಡ ಈ ಪರಿಸರದಲ್ಲಿ ಇದೆ. ಇಲ್ಲಿಂದ ಅನೇಕ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಆ ಕಲೆಯು ಕೂಡ ಅಲ್ಲಿ ಉಳಿಲಿಕ್ಕೆ ಕಾರಣ ಕೂಡ ಅದೇ ಇರಬಹುದು. ಇಲ್ಲಿಂದ ಬರುವಂಥ ಮಕ್ಕಳು, ಈ ಸಂಸ್ಕೃತಿಯಿಂದ ಹೊಂದಿದಂಥ ಮಕ್ಕಳು ಅಲ್ಲಿ ದಾಖಲಾದುದರಿಂದ ಅಲ್ಲಿ ಒಂದಷ್ಟು ಮಕ್ಕಳು ಅದನ್ನು ಸೇರಿಕೊಂಡು ಆ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಕೃಷ್ಣಪ್ಪನವರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂಥ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾತೆಲ್ಲ ಕನ್ನಡಡಿ ಪಾತಿರಿ ಅಂದರೆ ತೊಲುಟು ಪಾತ್ರ ಮಾತು ಕಡಿಮೆ ದುಡಿಮೆ ಜಾಸ್ತಿ ವೇದಿಕೆಡು ಪಾತಿರ್ನ ಪುಣ್ಣ ಭಾರಿ ಕಡಿಮೆ ಅಂದ ದಾದನ ಒಂಜಿ ಭಾರಿ ಪೊರ್ಲುದ ಕಾರ್ಯಕ್ರಮ ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಸುಮುಖ ಮಂಟಪಡು ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ 5ನೇ ವರ್ಷದ ಸುವರ್ಣ ಮಹೋತ್ಸವ ಪಣ್ಣಗ ಭಾರಿ ಸಂತೋಷ ದಯಪಂಡ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಸುವರ್ಣ ಮಹೋತ್ಸವ ಮುಗಿದು 53ನೇ ವರ್ಷ ಇತ್ತು ನಡುತ್ತೊಂದು ಆ ಕಾರ್ಯಕ್ರಮ ಮಲ್ತದ್ದು ಮಸ್ತ್ ಅನುಭವ ದಯಪಂಡ ಸಂಸ್ಥೆಡು ಕೆಲಸ ಮಲ್ತದ್ದು ಮಸ್ತ್ ಅನುಭವ. ಒಂಜಿ ಸಂಸ್ಥೆ ಪುಟ್ಟದ್ದು ಬೆಲೆ ಉಡ್ದಾಂಡ ಅದು ಏತು ಆಯ್ತು ಒಟ್ಟಿಗೆ ಶ್ರಮ ಪಡೆಯೋಡು ಪಂಡದು ಗೊತ್ತಾವಡ್ದಾಂಡ ಎಂಕಲ್ನ ಹಿರಿಯರಾದ ಶ್ರೀಯುತ ರಾಮಯ್ಯ ಕಿಲ್ಲೇರು ಪ್ರಥಮಾದ ಸಂಘದ ಒಂದು ಸದಸ್ಯರಾದ ಅವೇತು ಜವಾಬ್ದಾರಿಯನ್ನು ವಹಿಸಿದ ಇನಿ ಗೌರವ ಅಧ್ಯಕ್ಷರಾದ ಎಂಕ್ಲಿಗೆ ಮಾರ್ಗದರ್ಶನ ಕೊಡುವ ನಂಚಿತನ ಶ್ರೀಯುತ ಇನಿತ ಅಧ್ಯಕ್ಷರಾದ ಶ್ರೀಯುತ ರಾಮಯ್ಯ ಕಿಲ್ಲೇರುಳ್ಳೇರಿ ಮೇರೆಗೆ ಸುರುಕಾದಿಯನ್ನು ಅರೇನ ಅಭಿನಂದನೆ ಮಾಡ್ತಂದರು. ಭಾರಿ ಸಂತೋಷ ದಯಪಂಡ ಒಂದು ಸಂಸ್ಥೆ ಪುಟ್ಟದ್ದು ಬೆಲೆ ಹೊಡೆದಾಂಡ ಅವ್ರು ಏತು ಐತ ಕಷ್ಟ ನಷ್ಟ ಉಂಡು ಪಂಡದು ಭಾರಿ ಅನುಭವ ಪಡೆಯಿನಾರು ಶ್ರೀಯುತ ರಾಮಯ್ಯ ಕಿಲ್ಲೇರು ಆಯ್ತು ಒಟ್ಟಿಗೆ ಎಂಕಲ್ಲ ಅನುಭವ ಮಲ್ತನಕ್ಕೆ ಎನ್ನ ಅಣ್ಣ ಅದು ಶ್ರೀ ಕೃಷ್ಣಪ್ಪ ಕಿನ್ಯ ಅಂಚನೆ ಮಾತೆಲ್ಲ ಈ ಸಂಸ್ಥೆಗೆ ಅವೇತೋ ಕೆಲಸ ಮಲ್ತನಕ್ಕಲ್ಲ ಆಯ್ತು ಒಟ್ಟಿಗೆ ಈ ಕಲಾಗಂಗೋತ್ರಿ ಪಂತನ ಸಂಸ್ಥೆಡು ಸದಸ್ಯರಾದ ಅವಳು ತನ್ನ ಸೇವೆಯನ್ನು ಮತ್ತೊಂದಿಪ್ಪ ನಂಚಿತ್ನ ಎಂಕಲ ಅನ್ನೆ ಮಸ್ತ್ ಅವಳು ಸೇವೆ ಮಲ್ತನಾರು ಯಾನ್ ಮತ್ತೆ ದೂರ ಹೊಡಿತನಲ್ಲ ನನ್ನ ಭಾರಿ ಅಭಿಮಾನ ಕಲಾಗಂಗೋತ್ರಿ ಪಂಡ ದಯಪಂಡ ಎಡ್ಡೆ ಒಂಜಿ ಕಾರ್ಯಕ್ರಮ ಮಲ್ತಿರ್ತಾರೆ. ನಾನು ಒಂಜಿ ಸರ್ತಿ ಎಲ್ಲಪ್ಪನ ಸುಮಾರು ವರ್ಷ ಅಂದರೆ ಕಮ್ಮಟ್ಟದ ಒಂಜಿ ಕಾರ್ಯಕ್ರಮ ಮಸ್ತ್ ಸುಮಾರು ಒಂಜಿ 20 ವರ್ಷ ಅವ ಅಂದ್ರೆ ಹೆಚ್ಚು ಕಡಿಮೆ ಆ ಸಮಯದ ಎಂಕೊಂಜಿ ಹೋದು ಆ ಬಣ್ಣಗಾರಿಕೆ ಎಂಚ ಮಲ್ಪನ ಬಂಪನ ಇನ್ನು ತೂದು ಭಾರಿ ಸಂತೋಷ ಆತನಿ ಕಣ್ಣಾರೆ ತೂದು ಒಂಜಿ ಕಮ್ಮಟ್ಟ ಇಂಚನೆ ಮಲ್ಪೋಡು ದಾಯ ಬೊಕ್ಕ ಮಲ್ತಿಜರ ಬಂದು ನನ್ನ ಮನಸ್ಸದೇ ಒಂಜಿ ಚಿಂತನೆ ಇತ್ತನೆ ಎರಡು ಬೊಕ್ಕ ಕಮ್ಮಟ್ಟ ಮಲ್ತಿದ್ದೆ ಎರಡು ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮ ಕಲಾಗಂಗೋತ್ರಿದಕ್ಕೆ ಮಲ್ತಿರಿ ಭಾರಿ ಸಂತೋಷ. ಇನಿ 5ನೇ ವರ್ಷದ ಕಾರ್ಯಕ್ರಮ ಇನಿ ಆಜನೇ ವರ್ಷದ 5ನೇ ವರ್ಷದ ಆಜನೇ ಕಾರ್ಯಕ್ರಮ ನಾನು ಕೇಂದ್ರೆ ನೇನಂದನಡ
ದಯಾನಂದನ ಪಿಲಿಕರು ದಯಮಂಡ ಅರ್ಲ ನಮ್ಮ ಸಂಘದ ಸದಸ್ಯರಾದ ಸೇವೆ ಮಲ್ತಿನಾರು ಇನಿ ಕಲಗಂಗೋತ್ರಿದ ಮಲ್ಲ ಒಂಜಿ ಜವಾಬ್ದಾರಿ ಕಾರ್ಯದರ್ಶಿ ಆದ ಇನಿ ಕಾರ್ಯನಿರ್ವಹಣೆ ಮಲ್ತೊಂದುಲ್ಲೇರೆ ಶ್ರೀಯುತ ದಯಾನಂದ ಪಿಲಿಕರು ಅರಡ್ಯಾನ್ ಕೇಂಡೆ ದಾಯ ಏತ್ ಕಾರ್ಯಕ್ರಮ ಮಲ್ಪಾರೆಂದೆ ಅಪ್ಪ ಪಂಡೇರು ಒಂಜಿ ಎಲ್ಲ ಮಟ್ಟಿದ್ದು ಪದರಾಡು ಕಾರ್ಯಕ್ರಮ ಮಲ್ಪುವ ಒಂದು ಪಂಡೇರು ದಯಮಂಡ ಬಾರಿ ಕಾರ್ಯಕ್ರಮ ಮಲ್ಪೋಡು ನನ್ನ ಅವತ್ತೇವು ಕಷ್ಟ ಉಂಡು ವಾರು ಪನ್ನ ಅರ್ಥ ಅಂಡೆ ದಯಮಂಡ ಅಂಡ ಏನು ಪನ್ಪುನು ಐನಾತ್ ಹೆಚ್ಚ ಕಾರ್ಯಕ್ರಮ ಮಲ್ಪೆ ದಯಾನಂದನ್ನ ಐನಾತ್ ಬೇತೆ ಬೇತೆ ಕಡೆಟ್ಟು ಹೋದು ನಮ್ಮ ಸಂಸ್ಥೆದ ಒಂಜಿ ಪುದಾರು ಜನಕುಲಿಗೆ ಮುಟ್ಟಾಡು ಇಂಚಿತ್ತಿನ ಒಂಜಿ ಸೇವೆ ಮಲ್ಪನ ಪನ್ಪುನ ಒಂಜಿ ಜನಕುಲಿ ಅರ್ಥವಾಡು ಪನ್ಪುನ ಪಂಡೊಂದು ಅನಾಥ್ ಹೆಚ್ಚವಂತೆ ಸ್ಮರಣೆ ಕಾರ್ಯಕ್ರಮ ಇಟ್ಲ ವಿಶೇಷವಾದ ಎಣಿ 2-3 ಜನಕ್ಕೂ ಭಾರಿ ಸಂತೋಷದ ವಿಷಯ ದಯಮಂಡ ಸಂಸ್ಮರಣೆ ಹಿರಿಯಾಕಲೆಯನ್ನು ನೆನಪು ಮಲ್ಪನ ಹೊರತು ನಮ್ಮ ಬಾಯ್ದ ಪಾತ್ರೆಡು ಪನ್ಪ ಅರಿ ಬಾರಿ ಎಡ್ಡೆ ಮಲ್ತಿದ್ದೇರಿಕೆ ಅಂದರೆ ಇನಿ ಇಂಚಿತ್ತಿನ ಒಂಜಿ ವೇದಿಕೆಡು ಇಂಚಿತ್ತಿನ ಒಂಜಿ ಸಂಸದಕ್ಕಲು ಅಂಚಿನ ಒಂಜಿ ದಿವಂಗತ ರೆಡ್ಡು ಮೂಜಿ ಜನನು ಒಂಜಿ ಸಂಸ್ಮರಣೆ ಮಲ್ಪನ ಬಂಡ ಅವು ಭಾರಿ ಸಂತೋಷ ಎಂಕ್ಲೆಗೆಲ್ಲ ಆಯ್ತು ಒಂಜಿ ದುಃಖಲ ಅವನು ದಯಮಂಡ ಅಕ್ಲು ಮಲ್ತಿನ ಎಡ್ಡೆ ಕೆಲಸೋಡು ಇನಿ ಎಂಕ್ಲು ಈ ವೇದಿಕೆಡು ಬತ್ತು ಪಾತಿರ್ಯರನ ಅತ್ತನ ಈ ಸಭೆ ಉಪ್ಪೇರು ಎಂಕ್ಲೆ ಒಂಜಿ ಅವಕಾಶ ಮಲ್ತ್ಕೊಡು ಅಕ್ಲ ಎಡ್ಡೆ ಪೂಡು ಎಂಕ್ಲಿನಿ ಈ ವೇದಿಕೆಡು ಉಪ್ಪರೆ ಕಾರಣ ಎಂಕ್ಲು ಒಂತೆ ವಿದ್ಯೆ ಕಮ್ಮಿ ಆಂಡಲ್ಲ ದೇವರು ಕೊಡ್ತಿನ ಬುದ್ಧಿಡು ಜನಕ್ಕನೊಟ್ಟಿಗೆ ಬೆರೆಸಿದ ಇನಿ ಈ ಒಂಜಿ ವೇದಿಕೆ ಬರೋಡ್ನಾಂಡ ಹಿರಿಯರ್ನಕ್ಕೆ ಒಂಜಿ ಮಾರ್ಗದರ್ಶನ ಒಂಜಿ ಪಾತ್ರೆ ಉಂಡು ನಮ್ಮ ಹೆಡ್ಡೆ ಮಲ್ತಂದ್ರೆ ನಮ್ಮ ಪಿರವ್ರದೇ ಉಪ್ಪುಂಡು ಹಾಲು ಮಲ್ತಂದ್ರೆ ನಮ್ಮ ಪಿರವ್ರದೇ ಉಪ್ಪುಂಡು ಏಕೆ ಏನು ಪಂಪನೆ ಐತೆ ನಮ್ಮ ಹಿರಿಯ ಆಕಲು ಎಡ್ಡೆ ಮಲ್ತನ ಹಿಡ್ದಾದ ಇನಿ ನಮ್ಮ ಈ ಒಂಜಿ ಈ ವೇದಿಕೆಡು ಮೂಜಿ ಜನನು ಸಂಸ್ಮರಣೆ ಮಲ್ಪನಾಂಡ ಭಾರಿ ಸಂತೋಷದ ವಿಷಯ ಶ್ರೀಯುತ ಶುಭ್ರೆ ಭಟ್ರು ನಾನು ತೂತನ ಬಾರಿ ಎಲ್ಲೆಡೆಯರೇನು ತೂತನ ಮಾಸ್ಟ್ರಿ ತಲಪಾಡಿ ಮಾಸ್ಟರ್ ಪೋದು ಜೋಕಲಿಗೆ ವಿದ್ಯಾಭ್ಯಾಸ ಮಲ್ತೊಂದು ಮೂಲ ಮಾತ್ರೆಗಳ ಒಡನಾಟೋಡಿತ್ತದ ಎಡ್ಡೆ ಒಂಜಿ ಕೆಲಸ ಮಲ್ತಿನಾರು ಅವೇನು ಏನಿತ್ತಾತ ದಿನೊಟ್ಟು ಶ್ರೀಯುತ ಮಂಜುನಾಥ್ ಭಟ್ರು ಆ ಒಂದು ಯಾರನ್ನ ಒಂದು ಮಾರ್ಗದರ್ಶನ ನೋಡಿದಾದ ಮಲ್ತಿನ ಹಿಡ್ದಾದ ಇನ್ನು ಯಾರು ಇನಿ ಸುಮೂಕ ಮಂಟಬಡು ಇನ್ನು ಈತ ಮಲ್ಲ ಕಾರ್ಯಕ್ರಮವನ್ನು ಮಲ್ತಾರೆ ಆರ್ನೊಂಜಿ ಪ್ರೇರಣೆ ಹಿರಿಯಾಕ ಮಲ್ತಿನ ಧರ್ಮೋಡು ಅಕ್ಲು ಮಲ್ತಿನ ಸತ್ಯೋಡು ಇನಿ ಈ ಒಂಜಿ ಕಾರ್ಯಕ್ರಮ ಮಲ್ಪರೆ ಆರೆಗಳು ಒಂಜಿ ದೇವರು ಪ್ರೇರಣೆ ಕೊಡ್ತೀರಿ ಅಕಲ ಆಶೀರ್ವಾದ ಕೊಡ್ತೀರಿ ಬಂತ ನನಗೆ ಸಂತೋಷ ಪಡೆಯೊಂದು ಇನ್ನು 2 ಪಾತ್ರೆ ಅವಕಾಶ ಮಲ್ತು ಕೊರ್ನಿಕ್ ಮಾತೆಗಳು ಹೊಂದಿಸೊಂದು ಕಲಾಗಂಗೋತ್ರಿ ನನಾತ್ ಸೇವೆ ಮಲ್ಪಡು ಸಮಾಜೋಡು ನನಾತ್ ಎಡ್ಡೆ ಪುದರ್ನು ಕೊನವಾಡು ಸಮಾಜೋಡು ನನಾತ್ ಯಕ್ಷಗಾನ ಸೇವೆ ಮಲ್ತದ್ದು ನನಾತ್ ಕಲಾವಿದನ ತಯಾರು ಮಲ್ತದ್ದು ಸಮಾಜೋಡು ನನಾತ್ ಸೇವೆ ಮಲ್ಪಡು ಬಂದೊಂದು 2 ಪಾತ್ರೆ ಅವಕಾಶ ಮಲ್ತು ಕೊರ್ನಿಕ್ ಹೊಂದಿಸೋ ಒಂದು 2 ಪಾತ್ರೆ ಹೊಂತವೆ. ಜೈ ಹಿಂದ್ ಜೈ. ಹಿರಿಯರ ಮಂದಿನ ಪುಣ್ಯದ ಫಲ ಇನಿ ನಮ್ಮ ಅನುಭವಿಸೊಂದುಲ್ಲ ಪಂಡದ ಬಂಡೇರು 2 ದಿಗ್ಗಜ ಸಂಸ್ಥೆಗಳು ಒಂಜಿ ಕಿನ್ಯದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಒಂಜಿಲೆ ಕೊಡು ಕಲಾಗಂಗೋತ್ರಿಗೆ ಫಲ ಎಂದು ಬನವಲಿದೆ ಬಂಡ ಮುರಣಿ 53ನೇ ವರ್ಷದ ವಾರ್ಷಿಕೋತ್ಸವ ಆಂಡು 53 ದಾಖಲೆ ಗಾಂಡಲ 1-2 ವರ್ಷವು ಮರತಾಡಿಟ್ಟು ಶಾಲೆದ ಕೋಣೆಡು ಪುರ ಆತಿನವು ಉಂಡು ದಾಖಲೆ 53 ವರ್ಷ ಉಂಡು ಕಲಾಗಂಗೋತ್ರಿ 50ನೇ ವರ್ಷದ ದಾಖಲೆ ಉಂಡು ಅಂಚ 50 ವರ್ಷ ಕರಿನ ಸಂಸ್ಥೆಲು 2 ಎಡ್ಡೆ ರೀತಿ ದುಂಬಾರಿಯಡು ಪನ್ಪೊಂದು ಎಡ್ಡೆ ಪ್ರೋತ್ಸಾಹದ ಪಾತ್ರ ಬಂಡೇರು ಶ್ರೀಯುತ ಬಾಬು ಶ್ರೀ ಶಾಸ್ತ್ರಕಿನ್ಯ ಸೊಲ್ಮೇಲು ದುಂಬಾಗಿ ಶ್ರೀ ಸತೀಶ್ ಅಡಪ ಸಂಕಮೈಲ್ ಹಿರಿಯ ಯಕ್ಷಗಾನ ಕಲಾವಿದರು ಸಂಘಟಕ್ಕೆ ರಡ್ಲಾದ್ ಅರೆಡ್ದು 2 ಪಾತ್ರ. ಕಲಾಗಂಗೋತ್ರಿಗೆ 50 ವರ್ಷಗಳು, ಬಾಬಣ್ಣನಿಗೂ ಹತ್ತಿರ 50 ವರ್ಷಗಳ ಯಕ್ಷಗಾನದ ಪರಂಪರೆ. ಕೃಷ್ಣಪ್ಪಣ್ಣನಿಗೂ 1983ರಲ್ಲಿ ಉಚ್ಚಿಲ ತಯಾರು ಕೊಟ್ಟಂಥ ಹಳೆ ಕಟ್ಟಡದಲ್ಲಿ ಕಲಾಗಂಗೋತ್ರಿಯಲ್ಲಿ ಒಂದು ಹೆಜ್ಜೆ ಕಲ್ತವ ಎಂಬ ನೆಲೆಯಲ್ಲಿ ಆ ಸಂಸ್ಥೆಗೆ 50 ವರ್ಷ ಆಗ್ತಾಯಿದೆ. ನನ್ನ ಯಕ್ಷ ಬಳಗಕ್ಕೂ 32 ವರ್ಷ. ಆಮೇಲೆ ನಾನು ಮಂಜೇಶ್ವರಕ್ಕೆ ಬಂದ ಮೇಲೆ ಯಕ್ಷಗಾನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆ. ಏನಿದ್ದರೂ ಯಕ್ಷಗಾನ ಒಂದು ನಿರಂತರವಾಗಿ ಹರಿಯುವಂಥ ಕಾರ್ಯಕ್ರಮ. ಕಲಾಗಂಗೋತ್ರಿ ಇವತ್ತು ಅದ್ಭುತ ಸಾಧನೆಯನ್ನು ಮಾಡಿ ಮೆರೆಸಿದಂಥ ನಮ್ಮ ತುಳುವಿನಲ್ಲಿ ರೈಸೈನ ಅಂತ ಒಂದು ಕಾಲದಲ್ಲಿ ಯಕ್ಷಗಾನಕ್ಕೆ ಸಂಕಷ್ಟಮಯ ವಾತಾವರಣ ಇರುವ ಸಂದರ್ಭದಲ್ಲಿಯೂ ಕಮ್ಮಟಗಳನ್ನು ಪ್ರೊಫೆಸರ್ ಅಮೃತ ಸೋಮೇಶ್ವರರಾಗಲಿ, ದಿವಂಗತ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು ಇವರೆಲ್ಲ ಇದ್ದಂಥ. ಆಮೇಲೆ ಮಂಜೇಶ್ವರದಲ್ಲಿ ನಮ್ಮ SAT ಶಾಲೆಯಲ್ಲಿ ಕಲಾಗಂಗೋತ್ರಿಗೂ ನನ್ನ ಯಕ್ಷ ಬಳಗಕ್ಕೂ ಒಂದು ಸ್ಪರ್ಧೆಯ ಮುಖಾಂತರದ ಒಂದು ಯಕ್ಷಗಾನ ಪ್ರಸಂಗ ನಡೆದಿತ್ತು.
ಅವರಲ್ಲಿ ಒಬ್ಬರು ಈಗ ಅವರು ದುಬೈಯಲ್ಲಿ ಏನೋ ಬೋವಿಸಿ ಒಂದು ಸುಧರ್ಮ ಮಾಡಿದರು ಅವರು, ಇಷ್ಟು ಈಗ ನೆನಪಿಲ್ಲ. ಆ ಕಾಲದ ರವಿ ಇವತ್ತು ನಾವು ಯಾವ ಸುಧನ್ಮನನ್ನು ನಾವು ನೋಡ್ತಾ ಇದ್ದೇವೋ ಅಂಥವನ್ನು ನನ್ನ ಒಂದು 30 ವರ್ಷಗಳ ಹಿಂದೆ ಆ ಸುಧನ್ಮನನ್ನು ಸಹಿ ಮಾಡಿಸಿದಂಥ ಒಬ್ಬ ಕಲಾವಿದ ಬಂದದ್ದು ಕಲಾಗಂಗೋತ್ರಿಯಿಂದ. ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ಯಕ್ಷಗಾನ ಕಲಾರಂಗ ಅಂತ ಒಂದು ಕಲಾವಿದರಿಗೆ ಬೇಕಾಗಿ ಬಹಳಷ್ಟು ಕೆಲಸವನ್ನು ಮಾಡುವಂಥ ಒಂದು ಸಂಸ್ಥೆ. ಕೋವಿಡ್ ಕಾಲದಲ್ಲಿ ಕಾಸರಗೋಡಿಗೆ ನಿಮಗೆ ಗೊತ್ತಿರಬಹುದು, ತಲಪಾಡಿ ಗಡಿಯನ್ನು ಸಂಪೂರ್ಣ ಮುಚ್ಚಿ ಒಂದು ನೊಣವು ಆಚೆ ದಾಟದಂಥ ಪರಿಸ್ಥಿತಿ ಇರುವಾಗ ಅವರು ಕೊಟ್ಟಂಥ ಕಿಟ್, ಆಹಾರ ಸಾಮಗ್ರಿಗಳು ಕಲಾವಿದರಿಗೆ ಮತ್ತು ಕಲಾವಿದರ ಕುಟುಂಬಸ್ಥರಿಗೆ ಕೊಡುವಂಥ ಕಿಟ್ಟನ್ನು ಸಂಗ್ರಹಿಸಿಟ್ಟದ್ದು ನಾವು ಕಲಾಗಂಗೋತ್ರಿಯಲ್ಲಿ. ಮರುದಿವಸ ನಾವು ಟೆಂಪೋದಲ್ಲಿ ಕಿಡ್ಸ್ ಫಾರ್ ಕೋವಿಡ್ ಅಂತ ಯಕ್ಷಗಾನ ಆರ್ಟಿಸ್ಟ್ ಅಂತ ಬರೆದು ಅದನ್ನೇನೋ ಪಾಸ್ ಮಾಡಿ ಇಲ್ಲಿಂದ ತಗೊಂಡೋಗಿ ಬದಿಯಡ್ಕದವರೆಗಿದ್ದ ಎಲ್ಲ ಕಲಾವಿದರಿಗೆ ಕೊಡುವ ಒಂದು ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಕಲಾಗಂಗೋತ್ರಿಗೆ 50 ವರ್ಷದ ಕಾರ್ಯಕ್ರಮ ಸ್ಮರಣೀಯವಾಗಿ ಆಗಬೇಕು ಅಂತ ಇದ್ದರೆ ಈಗ 6ನೇ ಸರಣಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಬಹುಶಃ ಬಳಗ ಸಂಪೂರ್ಣ ಒಂದು ದಿನದ ಕಲಾಗಂಗೋತ್ರಿಯ ಕಾರ್ಯಕ್ರಮವನ್ನು ನಮ್ಮ ವತಿಯಿಂದ ನಾವು ಮಾಡ್ತೇವೆ. ತಾವು ಅದಕ್ಕೆ ಬಂದು ಸಹಕರಿಸಿದರೆ ಸಾಕು. ಯಾಕಂತೇಳಿ ನಮ್ಮಲ್ಲಿ ತುಂಬ ಜನ ಕಲಾರಂಗದಲ್ಲಿ ಹೆಜ್ಜೆ ಹಾಕಿದವರು, ಸದಸ್ಯರು ಅಲ್ಲದವರು ಇದ್ದಾರೆ. ಒಂದು ದಿನದ ಕಾರ್ಯಕ್ರಮವನ್ನು ನಾವು ಪ್ರಾಯೋಜಿಸ್ತೇವೆ, ತಾವು ಬಂದರೆ ಸಾಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕರೆ ಕೊಡ್ತೇನೆ. ಕೃಷ್ಣಪ್ಪಣ್ಣನ ವೇಷದ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ದಿವಂಗತ ಜಲಂಧರ್ ರೈ ಅವರ ಜೊತೆಯಾಗಿ ನಾವು ವೇಷ ಮಾಡಿದ್ದೇವೆ. ಅವರ ಆ ಸ್ಪೀಡಿನ ಕಾಲದ ಕೃಷ್ಣಪ್ಪಣ್ಣನ ವೇಷ ಶಿಶುಪಾಲನನ್ನು ನಾನು ಇವತ್ತಿಗೂ ನೆನಪಿಸ್ತೇನೆ. ನಮ್ಮ ಸಂಘಟನೆಯಲ್ಲಿ ನನ್ನ ಸಂಚಾಲಕತ್ವದಲ್ಲಿ ಅರಿಬೈಲ್ನಲ್ಲಿ ಎಲ್ಲರೂ ದೊಡ್ಡ ಸೆಟ್ಟಿನದ್ದು ಶ್ರೀಧರ ಭಂಡಾರಿ ಅವರಿಂದ ಹಿಡಿದು ಕೃಷ್ಣಪ್ಪಣ್ಣನವರೆಗೆ ಕಲಾವಿದರನ್ನೆಲ್ಲ ಹಾಕಿ ಮೆರೆಸಿದ್ದಂಥ ಒಂದು ಕಾಲ ಇತ್ತು. ಈ ವರ್ಷದ ನನ್ನ 32ನೇ ವರ್ಷದ ಯಕ್ಷ ಬಳಗದ ಸನ್ಮಾನ ಕಾರ್ಯಕ್ರಮ ನಮ್ಮ ಕೃಷ್ಣಪ್ಪಣ್ಣನಿಗೆ ಮಾಡ್ತದೆ ಎಂಬ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅವರು ಸವ್ಯಸಾಚಿ ಕಲಾವಿದರು, ಅವರು ಮಾಡದ ವೇಷ ಇಲ್ಲ. ಆಪತ್ಕಾಲಕ್ಕೆ ಮಂಜೇಶ್ವರ ಗೋವಿಂದ ಪೈಗಳ ಸಂಸ್ಮರಣ ಕಾರ್ಯಕ್ರಮ ದಿವಸ ಮದ್ದಳೆ ಅವರು ಕೈ ಕೊಟ್ಟಾಗ ಇವರು ಮದ್ದಳೆ ಕೊಟ್ಟು ತೆಂಕಬೆಲು ತಿರುಮಲೇಶ್ವರ ಶಾಸ್ತ್ರಿಯೊಟ್ಟಿಗೆ ಮದ್ದಳೆಯನ್ನು ಬಾರಿಸಿದರು. ಹಾಗಾಗಿ ಯಕ್ಷಗಾನದ ಸವ್ಯಸಾಚಿ ಕಲಾವಿದರಾಗಿ ಇರತಕ್ಕಂಥದ್ದು. ಯಕ್ಷಗಾನ ಅಕಾಡೆಮಿ ಇದೆ, ನಿಮಗೆಲ್ಲರಿಗೂ ಗೊತ್ತು. ಇದರಲ್ಲೆಲ್ಲ ಸದಸ್ಯರಾಗಿ ತಾ ಮುಂದೆ ಒಂದು ಪೈಪೋಟಿಗಳನ್ನು ಮಾಡಿ ಸಲ್ಲದವರಿಗೆ ಕೊಡುವಂಥ ಪ್ರಶಸ್ತಿಗೆ ಇವತ್ತು ಖೇದ ಆಗ್ತಾ ಉಂಟು. ಇಂತಹ ಎಲೆಯ ಮರೆಯ ಕಾಯಿಗಳಂತೆ ಯಕ್ಷಗಾನಕ್ಕೆ ತನ್ನ ಸಂಪೂರ್ಣ ಜೀವನವನ್ನು ತೊಡಗಿಸಿಕೊಡಂಥ ಕೃಷ್ಣಪ್ಪನಂಥ ಕಿನ್ಯ ಕೃಷ್ಣಪ್ಪರಂಥವರಿಗೆ ಇದು ಬರಬೇಕಾದಂಥ ಪ್ರಶಸ್ತಿಗಳು ತಡವಾಗಿ ಆದರೂ ಬರಲಿ ಅಂತ ನಾನು ದುರ್ಗಾ ಪರಮೇಶ್ವರಿ ಕಲಾಮಾತೆಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಯಾವುದೇ ಸರ್ಕಾರಗಳು ಬರಲಿ, ಸರ್ಕಾರ ನಮಗೆ ಮುಖ್ಯ ಅಲ್ಲ. ಯಕ್ಷಗಾನ ಅಕಾಡೆಮಿ ಕಲಾಗಂಗೋತ್ರಿಗೆ ಒಂದು ಪೈಸೆ ಕಲಾಗಂಗೋತ್ರಿಗೆ ಯಕ್ಷಗಾನ ಅಕಾಡೆಮಿ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜಪಾನಿನ ಮಿರಿಚೋಮೋನ್ ಎಂಬವರು ತನ್ನ ಸಿಕ್ಕಿದ ಹಣವನ್ನು ಕೊಟ್ಟು ಅಲ್ಲಿ ಕಟ್ಟಡವನ್ನು ನಿರ್ಮಿಸ್ತಾರೆ. ಎಷ್ಟು ಬೇಸರ ಆಗ್ತದೆ ನೋಡಿ. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಗೆ 53 ವರ್ಷ ಆಯಿತು. ಸಿಕ್ಕವರಿಗೆಲ್ಲ ಪ್ರಶಸ್ತಿಯನ್ನು ಹಂಚ್ತಾರೆ, ಯಕ್ಷಗಾನ ಸಮ್ಮೇಳನಗಳಾಗ್ತದೆ. ಇವರನ್ನು ಗುರುತಿಸಬೇಕು. ಯಥಾರ್ಥವಾಗಿ ಯಕ್ಷಗಾನಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡಿದಂಥವು ಈ ಸಂಸ್ಥೆಗಳು. ಸಮಯ ಮೀರ್ತಾ ಇದೆ, ಇನ್ನೊಮ್ಮೆ ಅವಕಾಶ ಸಿಕ್ಕಿದರೆ ಖಂಡಿತ ಮಾತಾಡುವ. ನಿಮ್ಮೆಲ್ಲರ ಶ್ರಮ ವ್ಯರ್ಥವಾಗುವುದಿಲ್ಲ. ಇದಕ್ಕೆ ಸ್ವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ಒಂದು ಕಾಲ ಬಂದೇ ಬರ್ತದೆ ಎಂಬ ಆಶಾಭಾವನೆಯೊಂದಿಗೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿಕೊಳ್ಳುತ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ತನ್ನ ನೆನಪಿನ ಅಂಗಳದಿಂದ ಹಲವು ವಿಷಯಗಳನ್ನು ಹಂಚಿಕೊಂಡರು. ತಾವು ಸಹ ಒಂದು ಕಾರ್ಯಕ್ರಮವನ್ನು ಸರಣಿ ಕಾರ್ಯಕ್ರಮದ ಜೊತೆಗೆ ಕಲಾಗಂಗೋತ್ರಿಗೆ ಸೇರಿಸ್ತೇವೆ ಎನ್ನುವಂತಹ ಭರವಸೆಯನ್ನು ನೀಡಿದರು. ಅದರೊಟ್ಟಿಗೆ ಪ್ರಶಸ್ತಿಗಳು ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷವಷ್ಟೇ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಇಂತಹ ಪ್ರಶಸ್ತಿಗಳು ಉಭಯ ಸಂಘಗಳಿಗೂ ಬರಲಿ ಎನ್ನುವಂಥ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷರ ಮಾತಿಗಿಂತ ಮುಂಚೆ ಯಕ್ಷಗಾನ ಕಲಾವಿದರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇದನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಕೃಷ್ಣಪ್ಪ ಕಿನ್ಯ. ಆತ್ಮೀಯರೇ, ಈಗ ತಾನೇ ಸಭಾ ಕಾರ್ಯಕ್ರಮದ ಮುಂಚೆ ನಮ್ಮೊಂದು ತಾಳಮದ್ದಲ ಕಾರ್ಯಕ್ರಮ ಆಯಿತು. ಇನ್ನು ಮುಂದಕ್ಕೆ ಮುರಾಸುರ ವಧೆ ಎನ್ನುವಂಥದ್ದು ಮಕ್ಕಳಿಂದ, ಉಚ್ಚಿಲ ಓವಿ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ. ಅದಕ್ಕಿಂತ ಮುಂಚೆ ಇದರಲ್ಲಿ ಭಾಗವಹಿಸಿದಂಥ ಕಲಾವಿದರು ಭಾಗವತರಾಗಿ ತಾಳಮದ್ದಲೆಯಲ್ಲಿ ಶ್ರೀ ರತ್ನಾಕರ ಆಳ್ವಾರ್ ಅಮರಪಾಲು ಇವರು ವೇದಿಕೆ ಬರಬೇಕು, ಗೌರವದ ಶಾಲನ್ನು ಸ್ವೀಕರಿಸಬೇಕು. ಹಾಗೆ ಚೆಂಡಮೃದಂಗದಲ್ಲಿ ಶ್ರೀ ಗಣಪತಿ ಭಟ್ ಪೆರ್ಲ ಹಾಗೂ ರಾಘವೇಂದ್ರ ಮಂಜನಾಡಿ ಅವರು ವೇದಿಕೆ ಬರಬೇಕು. ಹಾಗೆ ಇನ್ನು ಮುಂದಿನ ಮುರಾಸುರ ವಧೆಯಲ್ಲಿ ಯುವ ಪ್ರತಿಭೆ, ಈಗ
ಇನ್ನೂ ತರಬೇತಿ ಪೂರ್ತಿ ಆಗಲಿಲ್ಲ, ಸ್ವಲ್ಪ ಸ್ವಲ್ಪ ಮಧ್ಯೆ ಹೇಳಿ ಇನ್ನು ಸಜ್ಜುಗೊಳಿಸಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಮತಾ ತುಕಾರಾಮ್ ಓಮಂಜೂರು ಅವರು ಕೂಡ ವೇದಿಕೆ ಬರಬೇಕು. ಹಾಗೆ ಪಾತ್ರವರ್ಗದಲ್ಲಿ ಭಾಗವಹಿಸಿದಂಥ ಶ್ರೀ ಸದಾಶಿವ ಆಳ್ವ, ರಾಮಾಯರ ಪಾಲು, ಎಲ್ಲರೂ ಬನ್ನಿ, ವೇದಿಕೆಗೆ ಬನ್ನಿ ಬನ್ನಿ. ಗಣೇಶ್ ಕುಂಜತ್ತವರು, ವಿದ್ಯಾಧರ್ ಶೆಟ್ಟಿ ಹೊಸಕುರಲ್, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಗೌರವಿಸಬೇಕಾಗಿ ರಾಮಗಿಲ್ಲಿ ಅವರು ಗೌರವಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಮತಾ ತುಕಾರಾಮ್, ಗಣೇಶ್. ಹಿಮ್ಮೇಳದಲ್ಲಿ ಚಂಡಮರ್ಲೆಯಲ್ಲಿ ಇನ್ನು ಮುರಾಸುರವಾದೆಯಲ್ಲೂ ಗಣಪತಿ ಬೆಟ್ಟಪಲ್ಲ ಅವರೀಗ ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಯಕ್ಷಗಾನದ ಬಯಲಾಟದಲ್ಲೂ ಅವರ ಹಿಮ್ಮೇಳದಲ್ಲಿದ್ದಾರೆ. ಹಾಗೆ ರಾಘವೇಂದ್ರರಾವ್ ಮಂಜನಾಡಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರುವಂಥವರು. ಮಮತಾ ತುಕಾರಾಮ್, ವೀಣಾ ಭಟ್ರವರು, ವಿದ್ಯಾಧರ್ ಶೆಟ್ಟಿ ಹೊಸಕುರಲ್, ಹಾಗೆ ಪ್ರಕಾಶ್ ಮೀನಾದಿ ಚಕ್ರತಾಳದಲ್ಲಿ. ಎಲ್ಲರಿಗೂ ವಂದನೆಗಳು. ಇನ್ನು ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ, ಆಮೇಲೆ ಅದು ಸಭಾ ಕಾರ್ಯಕ್ರಮ ಇದ್ದಾಗಲೇ ಮಕ್ಕಳ ಯಕ್ಷಗಾನ ನಡೆಯಲಿಕ್ಕಿದೆ, ಎಲ್ಲರೂ ವೀಕ್ಷಿಸಬೇಕು. ಇನ್ನೊಂದು ಸೂಚನೆ ಏನೆಂದರೆ, ತಿಳಿಸುವುದೇನೆಂದರೆ, ನಮ್ಮ ಮೊನ್ನೆ ಶಾಲೆಯಲ್ಲಿ ಮಾಡಿದಷ್ಟು ಕಾರ್ಯಕ್ರಮ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ನಿರೀಕ್ಷೆ ಇಲ್ಲ. ಯಾಕೆಂದರೆ ಸುಮಾರು 7 ಮಂದಿ ಮಕ್ಕಳು SSLC ಅವರು, 10ನೇ ಕ್ಲಾಸಿನವರು, ಮೈನ್ ವೇಷದಲ್ಲಿದ್ದವರು ಅವರು. ಆಮೇಲೆ ಈಗ 1 ತಿಂಗಳ ಆಗಲಿಲ್ಲ ನಮ್ಮ ವಾರ್ಷಿಕೋತ್ಸವ ಆಗಿ, ಎಲ್ಲ ಹೊಸ ಕೆಳಗಿನ ಕ್ಲಾಸಿನ ಅಂದರೆ 8ನೇ ಕ್ಲಾಸಿನ ಒಳಗಿನ ಮಕ್ಕಳೇ ವೇಷದಲ್ಲಿ ಜಾಸ್ತಿ ಇರೋದು. 4ರಿಂದ 8ರವರೆಗೆ ಕೆಲವು ದೇವಿ, ಇನ್ನು ಕೆಲವು ಮುಖ್ಯ ಪಾತ್ರಗಳು ಸಣ್ಣ ಮಕ್ಕಳು ಮಾಡ್ತಾರೆ. ಸ್ವಲ್ಪ ತಪ್ಪು ಬರ್ಬೋದು, ಕ್ಷಮಿಸಿ. ಅಧ್ಯಕ್ಷರ ಮಾತು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆ. ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಗಂಗಾನಗರ, ಗಂಗಾಪುರ ದೇವಿನಗರ ತಲಪಾಡಿ ಈ ಸುಮುಖ ಮಂಟಪದಲ್ಲಿ ಈ ದಿವಸ ಈ ಸಂಜೆಯ ಕಾರ್ಯಕ್ರಮದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರದ 50ನೇ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮದ 6ನೇ ಈ ಕಾರ್ಯಕ್ರಮ ಹಾಗೂ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯದ 3ರ ಸಹಯೋಗದೊಂದಿಗೆ ಈ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಜನ ಕಡಿಮೆ ಆದರೂ ಕೂಡ ನಮ್ಮ ಅಭಿಮಾನಿಗಳು ತುಂಬ ಮಂದಿ ಇದ್ದಾರೆ. ತುರ್ತಾಗಿ ಎಲ್ಲರೂ ಕೂಡ ಈ ಸಮಯ ಅವಕಾಶ ಇಲ್ಲದಿದ್ದರಿಂದ ವೇದಿಕೆಯಲ್ಲಿರುವವರು ಎಷ್ಟು ಬೇಕಾದರೂ ಮಾತಾಡುವಷ್ಟು ಸಮರ್ಥರಿದ್ದರು, ಆದರೂ ಕೂಡ ಯಾರು ಹೆಚ್ಚು ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ಸಮಯದ ಅಭಾವ ಅಂತ. ಬಂಧುಗಳೇ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ವೇದಿಕೆಯಲ್ಲಿ ಮೊದಲು ಮಾತಾಡಿದ್ರು ಹೇಳಿದ ಹಾಗೆ ನಮ್ಮ ಸುಬ್ರಹ್ಮಣ್ಯ ಮಾಸ್ಟರ್ ಅಂತ ಹೇಳಿದರೆ ನಿಮಗೆಲ್ಲ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಅವರು ಶಾಲೆಗೆ ಸೇರಿದ ಸಂದರ್ಭದಲ್ಲೇ ನಾನು ಪ್ರಥಮ ವಿದ್ಯಾರ್ಥಿ ಅವರದ್ದು. ಸಾಮಾನ್ಯ ಒಂದು 4-5 ವರ್ಷಗಳ ಕಾಲ ನಮಗೆ ಅಧ್ಯಾಪಕರಾಗಿ ಮಾರ್ಗದರ್ಶನ ಮಾಡಿ ಅವರ ಇದರಲ್ಲಿ ನಾವು ಬೆಳೆದವರು. ಅವರಂದರೆ ಅವರು ಹೇಳಿದ ಹಾಗೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಅಷ್ಟು ಮಾತ್ರವಲ್ಲ, ನಮಗೆ ಯಕ್ಷಗಾನದ ಬಗ್ಗೆ ಅಭಿರುಚಿಯನ್ನು ತೋರಿಸಿದವರು. ಅವರಿಗೂ ಕೂಡ ನಾಟಕದ ಶಾಲೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಪಾರ್ಟ್ ಮಾಡುತ್ತಿದ್ದರು. ನಮಗೂ ನಮ್ಮನ್ನು ಹುರಿದುಂಬಿಸಿ ನಮಗೆ ಅದರ ಸವಿಯನ್ನು ಉಣಬಡಿಸಿದವರು. ತದನಂತರ ನಮ್ಮ ಯಕ್ಷಗಾನ ಸಂಘ ಬೆಳೆಯಿತು. ಅದರೊಂದಿಗೆ ಎಲ್ಲ ಕಡೆಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟು ಅವರ ಶಿಷ್ಯರಲ್ಲಿ ನಾನು ಕೂಡ ಒಬ್ಬ ಅವರ ಪ್ರೀತಿಯವ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಬಂಧುಗಳೇ, ಅವರು ಈ ಹಲೋಕವನ್ನು ತ್ಯಜಿಸಿ 2 ದಶಕಗಳ ಹತ್ತಿರ ಆಗ್ತಾ ಬಂತು. ಆದರೂ ಕೂಡ ಅವರನ್ನು ಇಂದು ನೆನೆಯುವಂಥ ಈ ಕಾರ್ಯಕ್ರಮ ನಮಗೆ ಬಹಳ ಹೆಮ್ಮೆ ಎನಿಸ್ತಾ ಇದೆ. ಇಂಥ ಕಾರ್ಯಕ್ರಮದಲ್ಲಿ ನನಗೆ ಅವರ ಬಗ್ಗೆ ಮಾತಾಡಲಿಕ್ಕಿತ್ತು. ಮಾತಾಡುವಷ್ಟು ಸಂದರ್ಭದಲ್ಲಿ ವಿಷಯನೆಲ್ಲ ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಹಿರಿಯ ಮಾರ್ಗದರ್ಶಕರು ಅಂದರೆ ನಮ್ಮ ಕಿನ್ಯ ಯಕ್ಷಗಾನ ಕೇಂದ್ರದ ಸಂಸ್ಥಾಪಕರು, ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ಸನ್ಮಾನ್ಯ ಶ್ರೀ ಮಹೇಂದ್ರ ಪೂಜಾರಿ ಅವರು ಯಕ್ಷಗಾನದ ಭಾರಿ ದೊಡ್ಡ ಒಂದು ಅಭಿಮಾನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಗೆ ಸ್ವಂತ ಅಷ್ಟು ಗೊತ್ತಿಲ್ಲದಿದ್ದರೂ ಕೂಡ ಯಕ್ಷಗಾನಕ್ಕಾಗಿ ಅವರು ತಮ್ಮ ತನು ಮನ ಧನವನ್ನು ವಿನಿಯೋಗಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ.
ಅದೇ ರೀತಿ ಅವರಲ್ಲಿ ನಮ್ಮ ಹಿರಿಯರು ಅನೇಕ ಮಂದಿ ಇದ್ದಾರೆ, ಒಬ್ಬೊಬ್ಬರನ್ನು ಹೇಳುತ್ತಾ ಹೋಗಲಿಕ್ಕೆ ಈಗ ಆಗುವುದಿಲ್ಲ. ಆದರೂ ಕೂಡ ಒಂದು ಸಂಸ್ಥೆ ಬೆಳೆದು ಇಷ್ಟು ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಇದರ ಒಟ್ಟಿಗೆ ನಮ್ಮೊಂದಿಗೆ ಸಹಕರಿಸಿದವರು ಈ ಕಲಾ ಗಂಗೋತ್ರಿಯ ಕೆಲವು ಮಕ್ಕಳು. ಅಂದರೆ ಕೃಷ್ಣಪ್ಪ ಇವರು ಕೋಟಗಾರ ಇರಬಹುದು, ಕೃಷ್ಣಪ್ಪ ಗಟ್ಟಿಯವರಿದ್ದರು, ಅವ್ರಿಗೆ ಮೊನ್ನೆ ಸನ್ಮಾನ ಆಗಿದೆ. ದಯಾನಂದ ಪಿಲಿಕೂರವರು ಇರಬಹುದು, ನನಗೆ ಗೊತ್ತಿದ್ದ ಹಾಗೆ ಅನೇಕ ಜನ ನಮ್ಮ ಸಂಘದಲ್ಲಿ ಸೇವೆ ಮಾಡಿದ್ದಾರೆ ಮತ್ತು ನಮಗೆಲ್ಲ ಒಳ್ಳೆಯ ಒಂದು ಮಿತ್ರರಾಗಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಂದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ ತಮ್ಮ ತನುಮನ ಧನವನ್ನು ಮೀಸಲಿಟ್ಟು ಈ ಸಂಸ್ಥೆಗಳ ಏಳಿಗೆಗೆ ಪಾತ್ರರಾಗಿದ್ದಾರೆ. ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಕಾರ್ಯಕ್ರಮ ಮಾಡಿದ್ದು ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಮಿತ್ರರಾದಂಥ ಅಡಪರು ಹೇಳಿದ ಹಾಗೆ ಅದು ಮನಸ್ಸಿದ್ದರೆ ಮಾರ್ಗ ಉಂಟು. ಎಷ್ಟು ಒಂದು ಕಾರ್ಯಕ್ರಮ ಮಾಡುವುದಾದರೆ ಅದು ಪುರುಸೊತ್ತಿದ್ದು ಹಣ ಇದ್ದು ಮಾಡುವುದಲ್ಲ, ಅದು ಅವರ ಹುಟ್ಟುಗುಣ. ಎಷ್ಟು ಕಷ್ಟ ಬಂದರೂ ಕೂಡ ಅವರು ಕೂಡ ಕಾರ್ಯಕ್ರಮ ಮಾಡೋದು ನಿಲ್ಲಿಸುವುದೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪರವರು ಕೂಡ ಹಾಗೆ ಮಾತಿನಲ್ಲಿ ಸ್ವಲ್ಪ ಒರಟು ಕಾಣ್ಬೋದು, ಕೆಲವರಿಗೆ ಅವರು ಹಿಡಿಸೋದಿಲ್ಲ, ಅಂಥವ್ರು ಮಾತಾಡೋದೇ ಹಾಗೆ. ಆದರೆ ಮಾತ್ರ ಯಾರಿಗೂ ಬಗ್ಗುವಂಥ ಜಾಯಮಾನ ಕೂಡ ಅವರದ್ದಲ್ಲ. ತನ್ನ ಜೀವಿತ ಅವಧಿಯಲ್ಲಿ ಯಕ್ಷಗಾನಕ್ಕಾಗಿ ತನ್ನನ್ನು ತುಂಬ ತೊಡಗಿಸಿಕೊಂಡವರು. ಅದೇ ರೀತಿಯಲ್ಲಿ ಅವರು ನನ್ನಲ್ಲಿ ಬಂದು ನೀವು ಬರಬೇಕು ಅಂತ ಹೇಳಿ, ನಾನು ಯಾವ ಕಾರ್ಯಕ್ರಮ ಕತ್ತಲೆಗೆ ಹೋಗುವುದಿಲ್ಲ ಅಂತ ಹೇಳಿದರೂ ಕೂಡ ಇದಕ್ಕೆ ನನಗೆ ಬರದೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಬಂದಿದ್ದೇನೆ. ಬಂಧುಗಳೇ, ಬಹಳ ಒಳ್ಳೆಯದಾಗಿದೆ. ದೇವರು ನಮಗೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ. ಬರುವ ಹತ್ತಿರದಲ್ಲೇ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಇದೆ. ಅದರಲ್ಲಿ ನಮ್ಮ ಸಂಘದ ಒಂದು ಸೇವಕ ಚಟುವಟಿಕೆ ಕೂಡ ವರ್ಷಂಪ್ರತಿ ನಡೆಯುತ್ತಾ ಇದೆ. ಅದು ಎಲ್ಲ ಸರಿಯಾಗಿ ನಡೆದು ನಮಗೆಲ್ಲರಿಗೂ ದೀರ್ಘ ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮೆಲ್ಲರನ್ನು ಒಂದೇ ಇದರಲ್ಲಿ ನಡೆಸಿಕೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲವೂ ಸುಗಮವಾಗಿ ನಡೆಯುವಂತಹ ಶುಭ ಹಾರೈಕೆಯನ್ನು ಮಾತನಾಡಿದ್ದಾರೆ. ಅಧ್ಯಕ್ಷೀಯತೆಯನ್ನು ವಹಿಸಿದಂತಹ ಶ್ರೀಯುತ ಟಿ ರಾಮಯ್ಯ ಕಿಲ್ಲೆಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹವರು, ಸ್ಥಾಪಕ ಸದಸ್ಯರಾಗಿಯೂ ಅಲ್ಲಿ ಕಾರ್ಯನಿರ್ವಹಿಸಿದವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಮುಕ್ತಾಯದ ಹಂತ ಬಂದಂತಹ ಎಲ್ಲರಿಗೂ ವಂದನಾರ್ಪಣೆ. ಇದು ಸಭಾ ಕಾರ್ಯಕ್ರಮದ ಸಂಪ್ರದಾಯದ ವಂದನಾರ್ಪಣೆ. ಸಭಾ ಕಾರ್ಯಕ್ರಮದ ನಂತರ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇವರಿಂದ ತರಬೇತಿ ಪಡೆದಂತಹ ಉಚ್ಚಿಲಭೂವಿ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ಮುರಾಸುರ ವಧೆ ಎನ್ನುವಂತಹ ಯಕ್ಷಗಾನ ಬಯಲಾಟ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಎಲ್ಲರೂ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದೀಗ ಸಭಾ ಸಂಪ್ರದಾಯದ ವಂದನಾರ್ಪಣೆ. ಶ್ರೀಯುತ ಹರೀಶ್ ಶೆಟ್ಟಿ ನೀಲಿಪಾಲ್ ಕೇಂದ್ರ ಇದರ ಸುವರ್ಣ ಮಹೋತ್ಸವದ 6ನೇ ಸರಣಿ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮವನ್ನು ದ್ವೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ವೀಣಾ ಮತ್ತು ಶ್ರೀ ಮಂಜುನಾಥ್ ಭಟ್ ದಂಪತಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಟಿ ರಾಮಯ್ಯ ಕಿಲ್ಲೆ ಮೇಗಿನ ಪಂಚಾಲಗುತ್ತು ಗೌರವಾಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರೋಹಿತಾಶ್ವ ಉಚ್ಚಿಲ್ ಸಂಚಾಲಕರು ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಬಾಬು ಶಾಸ್ತ್ರ ಕಿನ್ಯ ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಸತೀಶ್ ಅಡಪ್ಪ ಸಂಕಬೈಲು ಹೊಸಂಗಡಿ ಹಿರಿಯ ಯಕ್ಷಗಾನ ಕಲಾವಿದರು ಸಂಘಟಕರು. ಈ ಸಂದರ್ಭದಲ್ಲಿ ಇವರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಡೆಸಿದಂತಹ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ದಯಾನಂದ ಪಿಲಿಕೂರು ಇವರಿಗೆ ಧನ್ಯವಾದಗಳ ಸಮರ್ಪಣೆ. ಅದೇ ರೀತಿ ಸಂಸ್ಮರಣಾ ಭಾಷಣವನ್ನು ಮಾಡಿದಂತಹ ಸದಾಶಿವ ಆಳ್ವ ದೇವಿಪುರ ಇವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಮಗೆ ಈ ಸುಮುಖ ಮಂಟಪವನ್ನು ಒದಗಿಸಿದವರು, ಅದೇ ರೀತಿ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದಂತಹ ಶ್ರೀ ಮಂಜುನಾಥ ಭಟ್ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಮಾಡಿದಂತಹ ವಿದ್ಯಾಧರ್ ಶೆಟ್ಟಿ ನಿರೂಪಣೆ ಮತ್ತು ಎಲ್ಲವನ್ನು ನಡೆಸಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ನಿರ್ದೇಶಕರು ಹೊಸಕುರೋಲ್ ಬಳಗ ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಇದರ ಸದಸ್ಯರು ಮತ್ತು ಸಂಘಕ್ಕೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ
ಈ ಸಂದರ್ಭದಲ್ಲಿ ನಮಗೆ ಲೈಟ್ ಮತ್ತು ಮೈಕ್ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರೊಪರೇಟರ್ ಕೃಷ್ಣ ಇವರಿಗೂ ನಾವು ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಉಚ್ಚಿಲ ಭೋವಿ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗುರು ಕೃಷ್ಣಪ್ಪ ಕನ್ಯಾ ಇವರ ನಿರ್ದೇಶನದಲ್ಲಿ ಯಕ್ಷಗಾನ ಬಯಲಾಟ ಮುರಾಸುರ ವಧೆ ನಡೆಯಲಿಕ್ಕಿದೆ. ಎಲ್ಲರೂ ಕುಳಿತು ಈ ಯಕ್ಷಗಾನವನ್ನು ಆಸ್ವಾದಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ.